ಅನ್ನುವಂಥದ್ದು ಒಂದು ವಿಭಿನ್ನತೆಯಿಂದ ಕೂಡ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಪರವಿರೋಧ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀಲಿಕ್ಕಿರುವಂಥದ್ದು. ಹಾಗಾಗಿ ಇದೊಂದು ರೀತಿಯ ವಿಭಿನ್ನ ಚರ್ಚೆ ಅಂತ ಹೇಳ್ತೀನಿ. ನಾನು ಮಾತನಾಡ್ತಾ ಇರುವಂಥದ್ದು ಭಾರತ ಚೀನಾ ಗಡಿಯಲ್ಲಿ ನಡೆದಂಥ ಸೈನಿಕರ ನಡುವೆ, ಅಂದರೆ ಎರಡೂ ದೇಶದ ಸೈನಿಕರ ನಡುವೆ ನಡೆದಂಥ ಒಂದು ಸಂಘರ್ಷ ಏನಿದೆ ಆ ವಿಚಾರವನ್ನು ಮಾತನಾಡಲಿಕ್ಕೆ ಇರುವಂಥದ್ದು. ಪ್ರೋಗ್ರಾಮ್ ಟೈಟಲ್ ಕೂಡ ಕೊಟ್ಟಿದ್ದೀವಿ, ತವಾಂಗ್ ಸಂಘರ್ಷ ಅನ್ನುವಂಥದ್ದು. ತವಾಂಗ್ನ ಆ ಏನು ಗಡಿ ರೇಖೆ ಇದೆ ಆ ಪ್ರದೇಶದಲ್ಲಿ ಉಭಯ ದೇಶಗಳ ನಡುವೆ ಆ ಒಂದು ಸೈನಿಕರ ನಡುವೆ ಆ ಸಂಘರ್ಷ ನಡೆದಿತ್ತು. ಇಲ್ಲಿ ಮುಖ್ಯವಾಗಿ ಚೀನಾದ ಆ ಒಂದು ಕುತಂತ್ರ ಬುದ್ಧಿ ಅಂತ ಹೇಳ್ಬೋದು. ಯಾವತ್ತೂ ಕೂಡ ಚೀನಾ ಭಾರತದ ವಿರುದ್ಧ ಸುಖ ಸುಮ್ಮನೆ ಇರೋದಿಲ್ಲ. ಏನೋ ಒಂದು ತಂಟೆ ತಕರಾರನ್ನು ಮಾಡ್ತಾನೆ ಇರುತ್ತೆ. ಈ ಹಿಂದೆಯೂ ಕೂಡ ನಡೆದಿತ್ತು. ಸೈನಿಕರ ನಡುವೆ ಗುದ್ದಾಟ ಬಡಿದಾಟಗಳಾಗ್ತಾ ಇತ್ತು, ವಾಗ್ವಾದಗಳಾಗ್ತಾ ಇತ್ತು. ಮತ್ತೆ ಚೀನಾದ ಸೈನಿಕರು ತಮ್ಮ ನರಿಬುದ್ಧಿಯನ್ನು ತೋರಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಭಾರತದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥ ಎರಡು ದೇಶಗಳಲ್ಲಿ, ಪ್ರಮುಖ ದೇಶಗಳಲ್ಲಿ ಪಾಕಿಸ್ತಾನ ಜೊತೆಗೆ ಚೀನಾ ಬರುತ್ತೆ. ಇಲ್ಲಿ ತನ್ನ ಆಂತರಿಕವಾದಂಥ ಸಮಸ್ಯೆಗಳಿಂದಾಗಿ ಪಾಕಿಸ್ತಾನ ಭಯೋತ್ಪಾದನೆಯ ಮೂಲಕ ನೇರವಾಗಿ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಭಯೋತ್ಪಾದನೆಯ ಮೂಲಕ ತನ್ನ ಏನು ಉಪಟಳಗಳನ್ನು ಮಾಡ್ತಾ ಇತ್ತು. ಆದರೆ ಸ್ವಲ್ಪ ಮಟ್ಟಿನ ಆಂತರಿಕ ಸಮಸ್ಯೆಗಳು ಜಾಸ್ತಿ ಆದ್ದರಿಂದ ಸ್ವಲ್ಪ ಮಟ್ಟಿನಲ್ಲಿ ಅದು ಕಡಿಮೆ ಆಗಿದೆ, ದುರ್ಬಲ ಆಗಿದೆ ಅಂತ. ಆದರೆ ಚೀನಾ ತನ್ನ ಪ್ರಾಬಲ್ಯವನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಈ ಬೇರೆ ಬೇರೆ ದೇಶಗಳ ಜೊತೆ ತನ್ನ ತಕರಾರನ್ನು ಎತ್ಕೊಂಡಿದೆ. ಇತ್ತ ಭಾರತವನ್ನು ಕೂಡ ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ, ತಕರಾರನ್ನು ಮಾಡ್ತಾ ಇದೆ, ಗಡಿಯಲ್ಲಿ ಸಂಘರ್ಷವನ್ನು ಮಾಡ್ತಾ ಇರುವಂಥದ್ದು. ಈ ಬಾರಿ ಭಾರತ ದೇಶದ ದಿಟ್ಟ ಯೋಧರು ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತ ಗಡಿಯನ್ನು ಒಳ ಪ್ರವೇಶ ಮಾಡೋದಕ್ಕೂ ದಮ್ಮು ಬೇಕು, ಆ ದಮ್ಮನ್ನು ಅವರು ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಸೊ ಅಂದರೆ ನಮ್ಮ ಸೈನಿಕರು ಆ ರೀತಿಯಲ್ಲಿ ದಿಟ್ಟ ಉತ್ತರವನ್ನು ನೀಡಿರುವಂಥದ್ದು. ಆದರೆ ಚೀನಾ ಮತ್ತೆ ಮತ್ತೆ ಯಾಕಾಗಿ ಇಂಥ ಕುತಂತ್ರ ಬುದ್ಧಿಯನ್ನು ತೋರಿಸ್ತಾ ಇದೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡಬೇಕು. ಜೊತೆಗೆ ಕೇಂದ್ರ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಕೂಡ ನಮ್ಮ ದೇಶದ ಗಡಿ ರೇಖೆಯನ್ನು ಮೀರಿ ಚೀನಿ ಸೈನಿಕರು ಬರುವುದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅವರ ಪ್ರಯತ್ನ ಸಫಲ ಆಗುವುದಕ್ಕೆ ನಮ್ಮ ಬಿಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳಿದರೆ ಸದ್ಯ ಅಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವುದನ್ನು ಕೂಡ ಹೇಳಿದ್ದಾರೆ. ಆದರೆ ಚೀನಾದ ಈ ಕುತಂತ್ರ ಬುದ್ಧಿ ಯಾಕಾಗಿ, ಭಾರತ ಇದಕ್ಕೆ ಯಾವ ರೀತಿಯ ಉತ್ತರವನ್ನು ನೀಡ್ತಾ ಇದೆ, ನಮ್ಮ ಸೈನಿಕರು ಎಷ್ಟು ಪ್ರಬಲ ಉತ್ತರವನ್ನು ನೀಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿರುವಂಥದ್ದು. ಜೊತೆಗೆ ಚೀನಾದ ಒಂದು ಕುತಂತ್ರವನ್ನು ಭಾರತೀಯ ಸೇನೆ ಒಂದು ಎಷ್ಟು ಸಮರ್ಥವಾಗಿ ಹಿಮ್ಮೆಟ್ಟಿಸಿದೆ ಅದರ ಒಂದು ಗೌರವ ಕೂಡ ಇದೆ. ಒಟ್ಟಿನಲ್ಲಿ ಚರ್ಚೆಯನ್ನು ಮಾಡಬೇಕು. ನನ್ನ ಜೊತೆಗೆ ಏನು ನಮ್ಮ ಸೇನೆಯಲ್ಲಿ ಕೆಲಸ ಮಾಡಿದಂಥ ಇಬ್ಬರು ಯೋಧರು ಇದ್ದಾರೆ. ಸೊ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಇಬ್ಬರನ್ನು ಕೂಡ. ಮೊದಲದಾಗಿ ವೆಟರನ್ PO ಸುಧೀರ್ ಪೈ ಅವರಿದ್ದಾರೆ, ನೌಕಾದಳದ ನಿವೃತ್ತ ಅಧಿಕಾರಿಗಳು. ಆತ್ಮೀಯ ಸ್ವಾಗತ ಸರ್ ತಮಗೆ. ಹಾಗೆಯೇ ನಾಯಕ್ ಪ್ರವೀಣ್ ಶೆಟ್ಟಿ ಪಿಲಾರ್ ಅವರಿದ್ದಾರೆ, ನಿವೃತ್ತ ಯೋಧರು. ಹಾಗೆಯೇ ಆಪರೇಷನ್ ವಿಜಯ್ ಸ್ಟಾರ್ ಕಾರ್ಗಿಲ್ ಯುದ್ಧ ಪದಕ ಪುರಸ್ಕೃತರು. ಪ್ರೀತಿಯ ಹೆಮ್ಮೆಯ ಸ್ವಾಗತ ಪ್ರವೀಣ್ ಸರ್ ತಮಗೂ ಕೂಡ. ಅರುಣಾಚಲದ ಮುಖ್ಯಮಂತ್ರಿಗಳು ಪೆಮಾ ಖಂಡು ಅವರು ಕೂಡ ಖಂಡಿಸಿದ್ದಾರೆ ಚೀನಾದ ಕುತಂತ್ರ ಬುದ್ಧಿಯನ್ನು. ನಮ್ಮ ಯೋಧರು ಪ್ರಬಲರಿದ್ದಾರೆ, ನಾವು ದಿಟ್ಟ ಉತ್ತರವನ್ನು ನೀಡ್ತೀವಿ, ನಮ್ಮ ಸೈನಿಕರ ಬಗ್ಗೆ ನಮಗೆ ಧೈರ್ಯ ಇದೆ ಅನ್ನುವಂಥ ಮಾತುಗಳನ್ನು ಅವರು ಕೂಡ ಹೇಳಿದ್ದಾರೆ. ಇದು ಅಂದಿನ ಭಾರತ ಅಲ್ಲ, ಇಂದು ಬದಲಾಗಿದೆ, ನಮ್ಮ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಹಾಗಾಗಿ ಒಂದು ಸಲ ಯೋಚನೆ ಮಾಡಿಕೊಳ್ಬೇಕು ಚೀನಾದವರು ಅನ್ನುವಂಥ ಮಾತುಗಳು ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಮೊದಲ ಪ್ರತಿಕ್ರಿಯೆಯನ್ನು ನಾನು ತೆಗೆದುಕೊಳ್ಬೇಕು. ಸೊ ಹಾಗಾಗಿ ಮೊದಲು ಸುಧೀರ್ ಪೈ ಅವರು ತಾವು ಹೇಳಬೇಕು ಸರ್, ಈ ಒಂದು ಗಲಭೆ ಅಥವಾ ಸಂಘರ್ಷ ಅನ್ನುವಂಥದ್ದು ನಮ್ಮ ಗಡಿಯನ್ನು ನುಸುಳಿ ಅಥವಾ ಗಡಿಯನ್ನು ಮೀರಿ ಬರುವುದಕ್ಕೆ ಪ್ರಯತ್ನ ಮಾಡಿರುವಂಥದ್ದು, ಅದಕ್ಕೆ ನಮ್ಮ ಸೈನಿಕರು ನೀಡಿರುವಂಥ ದಿಟ್ಟ ಉತ್ತರ, ಅಲ್ಲಿ ನಿರ್ಮಾಣ ಆದಂಥ ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಮೊದಲು ಈ ಥರದ ಕುತಂತ್ರವನ್ನು ಚೈನಾ ಮಾಡಿತ್ತು. ಆದರೆ ಆಗ ಭಾರತದ ಪೊಲಿಟಿಕಲ್ ಇದು ಸಪೋರ್ಟ್ ಏನಿತ್ತು ಅದು ಬೇರೆ ಥರ ಇತ್ತು. ಈಗ ಜನರು ಎಲ್ಲವನ್ನು ತಿಳಿದಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ತುಂಬ ವಿಷಯಗಳು ತುಂಬ ವೈರಲ್ ಆಗಿ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಆದ್ದರಿಂದಾಗಿ ಈ ಬಾರಿ ಕೊಟ್ಟ ಉತ್ತರ ಅವರಿಗೆ ಸರಿಯಾಗಿ ಸಿಕ್ಕಿದೆ. ಲೇಟೆಸ್ಟ್ ನ್ಯೂಸ್ ಬಂದ ಪ್ರಕಾರ ಕೆಲವು ಸೈನಿಕರನ್ನು ನಾವು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ಕೂಡ ಬಿಟ್ಟಿದ್ದೇವೆ. ಇದು ಒಂದು ದೊಡ್ಡ ಬೆಳವಣಿಗೆ, ಈವರೆಗೆ ಹಾಗೆ ಆಗಿರಲಿಲ್ಲ. ಚೀನಾದ ವಿರುದ್ಧ ಈ ರೀತಿಯ
ಶಕ್ತಿ ಪ್ರದರ್ಶನ ನಮ್ದು ಆಗಿರಲಿಲ್ಲ ಅನ್ನುವಂಥ ಮಾತುಗಳು ಸರ್. ಈ ಬಾರಿ ನಾವು ಪ್ರಬಲ ಉತ್ತರ ನೀಡಿದ್ದೀವಿ, ನಮ್ಮಲ್ಲಿ ಶಕ್ತಿ ಇದೆ ಅಂತ. ಎಸ್ ಪ್ರವೀಣ್ ಅವರೇ, ತಾವು ಏನು ಹೇಳ್ತೀರಾ? ಅಂದರೆ ತಮ್ಮ ಬಗ್ಗೆ ಬಹಳಷ್ಟು ಗೌರವ, ಯಾಕಂತ ಹೇಳಿದ್ರೆ ಕಾರ್ಗಿಲ್ನ ಯುದ್ಧ ಇರ್ಬೋದು ಅಥವಾ ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಹೆಮ್ಮೆ, ನಮ್ಮ ಜಿಲ್ಲೆಗೆ ಬಹಳಷ್ಟು ಹೆಮ್ಮೆ ಸರ್. ತಾವು ಏನು ಹೇಳ್ತೀರಾ ಈ ಒಂದು ಘಟನೆ ಬಗ್ಗೆ? ಈ ಘಟನೆ ಬಗ್ಗೆ ಹೇಳುವುದಾದ್ರೆ, ಈ ಅಟ್ಯಾಕ್ ಹಲವು ಸಾರಿ ಆಗಿದೆ ನಮ್ಮ ಇಂಡಿಯಾದ ಮೇಲೆ. ಓಕೆ. ಆದರೆ ಈ ಸರಿ ಅವರನ್ನು ಸಕ್ಸಸ್ ಆಗಲಿಕ್ಕೆ ಬಿಡ. ಇದರ ಅರ್ಥ ಏನು ಹೇಳಿದರೆ, ಚೀನಿಯರು ಆಕ್ರಮಣ ಮಾಡಿದಂಥ ಏರಿಯಾವನ್ನು ಅವರನ್ನು ಬಿಟ್ಟು ಕೊಡೋದಿಲ್ಲ. ಅದರ ಅರ್ಥ ಅವರು ನಮ್ಮ ದೇಶದ ಜಾಗವನ್ನು ಕಬಳಿಸಿಕೊಂಡು ಮುನ್ನುಗ್ಗಿ ಬರುವ ತಂತ್ರದಲ್ಲಿರ್ತಾರೆ. ಯಾಕೆ ಹೇಳಿದರೆ, ಈ ಪ್ಲೇಸಲ್ಲಿ, ಈ ತವಂಗ್ ಏರಿಯಾದಲ್ಲಿ ಈಗ ಅವರು ಅಟ್ಯಾಕ್ ಮಾಡಿದರೆ ಆ ಲೊಕೇಶನ್ ಅವರ ಅಂಡ್ರಿಗೆ ಬರ್ತಿತ್ತು. ಆಮೇಲೆ ನಮಗೆ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತಿತ್ತು. ಯಾಕೆ ಹೇಳಿದರೆ, ಅಲ್ಲಿಂದ ಆರ್ಟಿಸೈಲ್ ಮಿಸೈಲ್ ಆಗಲಿ ಯಾವುದೇ ಆಗಲಿ ಆ ರೇಂಜನ್ನು ಹಿಡಿಯುವುದಿಲ್ಲ. ಅದು ಗುಡ್ಡಗಾಡಿನ ಪ್ರದೇಶ ಆಗಿದ್ದರಿಂದ ಆ ಏರಿಯಾ ಅವರು ಕಬಳಿಸಿದರೆ ನಂತರ ಅವರಿಗೆ ಅಡ್ವಾನ್ಸ್ ಆಗಲಿಕ್ಕೆ ಕಷ್ಟ ಆಗೋದಿಲ್ಲ. ಅದರಿಂದಾಗಿ ನಮ್ಮ ಏರಿಯನ್ನು ನಾವು ನಮ್ಮ ಸೈನಿಕರು ಬಿಟ್ಟು ಕೊಡೋದು ತುಂಬ ಒಳ್ಳೆಯ ಕೆಲಸ. ಹಾಗೆ ಇನ್ನು ಮುಂದೆಯೂ ನಮ್ಮ ದೇಶದ ಮೇಲೆ ಹಾಗೆ ಚೀನಿಯರಾಗಲಿ ಯಾವ ದೇಶವಾಗಲಿ ಅಟ್ಯಾಕ್ ಮಾಡೋದು ತುಂಬಾ ಕಷ್ಟ. ಯಾಕೆ ಹೇಳಿದರೆ, ಒಂದು ಟೈಮಲ್ಲಿ ನಮ್ಮ 1962 ವಾರ್ ಆಗಲಿ ಆ ಸಮಯದಲ್ಲಿ ಸಹ ನೋಡೋದಾದರೆ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ವೆಪನ್ಸ್ ಅಷ್ಟೇ ಇರಲಿಲ್ಲ. ಸೈನಿಕರಿದ್ದರು, ಆದರೆ ವೆಪನ್ಸ್ ಇರಲಿಲ್ಲ. ಆದರೆ 303 ಅಂತ ಗನ್ನೆಲ್ಲ ಇದ್ದದ್ದು. ಟೋಟಲ್ ಒಂದು ಮನುಷ್ಯನಿಗೆ 20 ರೌಂಡ್ಸ್ ಮಾತ್ರ ಇದ್ದದ್ದು, ಅದಕ್ಕಿಂತ ಜಾಸ್ತಿ ಅಮ್ಯುನೇಷನ್ ಸಿಗ್ತಾ ಇರಲಿಲ್ಲ. ಸೊ ನಮ್ಮ ಏಕ್ ಗೋಲಿ ಏಕ್ ದುಶ್ಮನ್ ಆ ಟೈಮಲ್ಲಿ ಆ ರೂಲ್ಸ್ ಇತ್ತು. ಯಾಕಂದರೆ 20 ರೌಂಡ್ಸ್ ಖಾಲಿ ಆದಮೇಲೆ ಅವನು ಗುತ್ತಿಯ ಜಗಳ ಅಂತ ಹೇಳಿದೆ. ಯಾಕಂದರೆ ಕೈಯಲ್ಲಿ ಯುದ್ಧ ಮಾಡಬೇಕಿತ್ತು, ಆ ಪರಿಸ್ಥಿತಿ ಇತ್ತು. ಆಮೇಲೆ 1967 ಆಗಲಿ, ಆಮೇಲೆ 20 ಆಗಲಿ, 20ಯ ನಂತರ ಯಾಕೇಳಿದರೆ ಈಗ ಹೇಳಿದರೆ ನಮ್ಮ ದೇಶದಲ್ಲಿ ಆಧುನಿಕ ಹತ್ಯಾರ್ ವೆಪನ್ಸ್ ಎಲ್ಲ ಬಂದಿದೆ. ಅದರಿಂದಾಗಿ ನಮ್ಮ ಮೇಲೆ ಇನ್ನು ಮುಂದೆ ನಮ್ಮ ಮೇಲೆ ಯಾರಿಗೂ ಸಹ ಆಕ್ರಮಣ ಮಾಡೋದು ಕಷ್ಟವೇ. ಅದರಿಂದಾಗಿ ಈಗ ಹೇಳುವುದಾದ್ರೆ ಹೇಳಿದರೆ, ನಮ್ಮ ಈ ಸಿಚುವೇಶನ್ ಎಲ್ಲ ನೋಡಿ ಹೇಳುವುದಾದರೆ ನಮ್ಮ ಇಂಡಿಯನ್ ಆರ್ಮಿ ವರ್ಲ್ಡಿನಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಓಕೆ, ಹೆಮ್ಮೆಯಿಂದ ಹೇಳ್ಬೋದು. ಎಸ್. ಈ ನಡುವೆ ಸುದೀರ್ ಪೈ ಅವರನ್ನ ನಾನು ಕೇಳೋದು ಸರ್, ಚೀನಾ ತನ್ನ ನರಿ ಬುದ್ಧಿಯು ಕುತಂತ್ರ ಬುದ್ಧಿಯನ್ನು ಈ ಬಾರಿ ಮತ್ತೆ ಯಾಕೆ ತೋರಿಸ್ಕೊಂಡಿದೆ? ಏನು ಉದ್ದೇಶ ಇರ್ಬೋದು ಅಂತೀರಾ ತಾವು ಅಂತ? ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಆರ್ಥಿಕತೆಯು ತುಂಬ ಪ್ರಗತಿಯನ್ನು ಹೊಂದುತ್ತಾ ಇದೆ. ಅದೇ ಅವರಿಗೆ ಈಗ ಒಂದು ಥರದ ಹೊಟ್ಟೆ ಕಿಚ್ಚು. ಓಕೆ. ಭಾರತವು ಪ್ರಪಂಚದಲ್ಲಿ ಎಲ್ಲೆಡೆ ಮನ್ನಣೆಯನ್ನು ಪಡೆಯುತ್ತಾ ಇದೆ. ಭಾರತದ ಎಲ್ಲ ಏನಾದರೂ ಸೇವೆ, ನಮ್ಮ ಈಗ ವ್ಯಾಕ್ಸಿನ್ ಕೊಡುವುದಾಗಲಿ ಫಾರ್ ಎಕ್ಸಾಂಪಲ್, ಮತ್ತು ಭಾರತವು ಬೇರೆ ಟೆಕ್ನಾಲಜಿ ಇಂದ ಹೆಲ್ಪ್ ಮಾಡುವುದಾಗಲಿ ಇರುವುದರಿಂದ ಪ್ರಪಂಚದಲ್ಲಿ ಭಾರತಕ್ಕೆ ಒಳ್ಳೆಯ ಒಂದು ಸ್ಥಾನ ಸಿಗ್ತಾ ಇದೆ. ಚೀನಾ ನಮ್ಮ ಮುಂದಿದೆ ಅಫ್ಕೋರ್ಸ್, ಆದರೆ ಅವರಿಗೆ ನಾವು ಕಾಂಪಿಟೇಷನ್ ಕೊಡ್ತಾ ಇದ್ದೇವೆ. ಸೊ ಇದು ಪುರಾತನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಯಾರು ಮುಂದೆ ಹೋಗ್ತಾರೋ ಅವರನ್ನು ಎಳೆದು ಕೆಳಗೆ ಬೀಳಿಸ್ತಾರೆ. ಸೊ ಅದೇ ಕುತಂತ್ರವನ್ನು ಚೀನಾ ಅನುಸರಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ. ಆ ಕುತಂತ್ರವನ್ನು ಮಾಡೋಕೆ ಹೋಗಿ ಈಗ ಪೆಟ್ಟು ತಿಂದು ಹಿಂದೆ ಹೋಗಿದ್ದಾರೆ ಸರ್. ಹೌದು. ಸೊ ನಮ್ಮ ದೇಶಕ್ಕೆ ಹೆಮ್ಮೆ, ನಮ್ಮ ಯೋಧರು ಅವರು ಅಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ರು. ಆದರೆ ಕೆಲವೇ ಸಂಖ್ಯೆಯಲ್ಲಿದ್ದಂಥ ನಮ್ಮ ಸೈನಿಕರು ತಮ್ಮ ದಿಟ್ಟತನವನ್ನು, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತ. ಪ್ರವೀಣ್ ಸರ್, ತಮ್ಮಲ್ಲಿ ಕೇಳುವಂಥದ್ದು ನಾನು, ಈ ಹಿಂದೆ ಇಂಥ ಸಂಘರ್ಷಗಳು ಅಥವಾ ಅವರು ನಮ್ಮ ಮೇಲೆ ಎರಗಿ ಬೀಳುವಂಥದ್ದು, ನಮ್ಮಲ್ಲಿ ಏನೋ ವೆಪನ್ಸ್ ಇದೆ, ನಮ್ಮಲ್ಲಿ ಶಕ್ತಿ ಇದೆ, ಚೈನಾದವರು ನಾವು, ನಮ್ಮಲ್ಲಿ ಎಲ್ಲವೂ ಇದೆ, ನಿಮ್ಮಲ್ಲಿ ಏನೂ ಇಲ್ಲ, ಬಡ ರಾಷ್ಟ್ರದ ರೀತಿ ನಮ್ಮನ್ನು ನೋಡ್ಕೊಂಡು, ಸೊ ವ್ಯತ್ಯಾಸವನ್ನು ಈಗ ಚೀನಿ ಸೈನಿಕರಿಗೆ ನಮ್ಮ ದೇಶ ಕೊಡ್ತಾ ಇದೆಯಾ? ಅವರಿಗೆ ಅವರ ಕಣ್ಣಿಗೆ ಕುಕ್ಕುವಂತೆ ಕಾಣಿಸ್ತಾ ಇದೆಯಾ ಅಂತ ಸರ್? ಅವ್ರಿಗೆ ಕಣ್ಣಿಗೆ ಕುಕ್ಕುವಂತೆ ಕಾಣಿಸ್ತದೆ. ಯಾಕೆ ಹೇಳಿದರೆ, ಈ ವೆಪನ್ ಹೇಳಿದರೆ 26 ಜನವರಿಯಲ್ಲಿ ಶೋ ಮಾಡ್ತಾರೆ ರಿಪಬ್ಲಿಕ್ ಡೇ ಸಮಯದಲ್ಲಿ. ಆಗ ನಮ್ಮ ಹತ್ರ ಎಷ್ಟು ಪ್ರಬಲ ದೇಶ ಅಂತ ನಾವು ತೋರಿಸ್ತೇವೆ. ಸೇಮ್ ಅದೇ ಹೇಳಿದರೆ ಮೀಡಿಯಾದಲ್ಲಿ ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಎಷ್ಟು ನ್ಯೂಕ್ಲಿಯರ್ಸ್ ಉಂಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಆ ದೇಶಕ್ಕೆ ಸಹ ಗೊತ್ತು, ಎಷ್ಟು ಸ್ಟ್ರಾಂಗ್ ಉಂಟಂತ ಚೀನಾಕ್ಕೆ ಸಹ ಗೊತ್ತುಂಟು. ಅದರ ಹೊಟ್ಟೆ ಕಿಚ್ಚು ಸಹ ಆಗ್ಬೋದು. ಅದಲ್ಲದೆ ಈ ಸಮಯದಲ್ಲಿ ಅಟ್ಯಾಕ್ ಮಾಡೋದು ಇನ್ನೊಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿರ್ಬೋದು. ಯಾಕೆ ಹೇಳಿದರೆ, ಚೀನಾದಲ್ಲಿ ಈಗ ಗೊಂದು ಗದ್ದಲ, ಸ್ಟ್ರೈಕ್ ಅದೆಲ್ಲ ಆಗ್ತಾ ಉಂಟು. ಯಾಕೆ ಹೇಳಿದರೆ, ಅದು ಆ ಕೊರೋನಾ ವಿಷಯದಲ್ಲಿ ಅದು ರೂಮ್ ಬಂದ್ ಮಾಡಿ ಹಾಗೆಲ್ಲ ಕೆಲವರೆಲ್ಲ ಸತ್ತಿದ್ರು. ಸೊ ಅವರ ಸಿವಿಲಿಯನ್ಸ್, ಅಲ್ಲಿನ ಊರಿನವರ ಮೈಂಡ್ ಡೈವರ್ಟ್ ಆಗಲಿಕ್ಕೆ ಸಹ ಈ ಅಟ್ಯಾಕ್ ಮಾಡಿರ್ಬೋದು ಅಂತ ನನಗೆ ಅನಿಸ್ತಾ ಉಂಟು. ನಿಜ ಸರ್, ನಾನು ಇದನ್ನು ಗಮನಿಸ್ತೇನೆ ನಿಜವಾಗಿ. ಯಾಕಂತ ಹೇಳಿದ್ರೆ,
ಒಂದು ಅಲ್ಲಿ ಆಂತರಿಕವಾಗಿ ಬಹಳಷ್ಟು ಸರ್ಕಾರ ಅಥವಾ ಅವರ ಚೀನಾದ ಏನು ಸರ್ಕಾರದ ವಿರುದ್ಧ ಧೋರಣೆಗಳು ಹೇಳ್ತಾ ಇದೆ, ಅವರ ಸಮಸ್ಯೆಗಳನ್ನು ಜನ ಹೇಳ್ಕೊಳ್ತಾ ಇದ್ದಾರೆ. ಆಗ ಅಲ್ಲಿ ಒಗ್ಗಟ್ಟು ನಿರ್ಮಾಣ ಮಾಡಬೇಕು, ಏನೋ ಒಂದು ಕಾರಣ ಬೇಕು. ಆಗ ಇಲ್ಲಿ ಭಾರತದ ಗಡಿತಂಟೆಗೆ ಬಂದರೆ ಪ್ರಬಲ ದೇಶ ಅಂತ ಆದಾಗ ಎಲ್ಲರೂ ಗಮನಿಸ್ತಾರೆ ಅಲ್ವಾ. ಸೊ ಆಗಿರ್ಬೋದು, ಏನೇ ಇರಲಿ. ನಾನು ಇನ್ನೊಂದು ವಿಚಾರವನ್ನು ಪ್ರವೀಣ್ ಅವರಲ್ಲಿ ಕೇಳಬೇಕು. ಈ ಹಿಂದೆಯೂ ಕೂಡ ಈ ರೀತಿಯ ಗಡಿತಂಟೆಗಳು ಅಥವಾ ತಕರಾರುಗಳು ಬಂದಿತ್ತು ಸರ್. ನಮ್ಮ ಸೈನಿಕರ ಶಕ್ತಿ ಅಥವಾ ನಾವು ಅವರನ್ನು ಎದುರಿಸಿದ ರೀತಿಯಲ್ಲಿ ಈ ಬಾರಿ ಬದಲಾವಣೆಯನ್ನು ನಾವು ಕಂಡಿದ್ದೀವ ಅಂತ. ಅಂದರೆ ಯಾಕಂದರೆ ಈ ಹಿಂದೆ ಇದ್ದ ಪರಿಸ್ಥಿತಿಗೂ ಈಗಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಸರ್. ವ್ಯತ್ಯಾಸ ಇದೆ. ಇದಕ್ಕಿಂತ ಮೊದಲು 2020 ಗಲ್ವಾನ್ ಕಣಿವೆಯಲ್ಲಿ ಚೀನಾ ಗಡಿತಂಟೆಯನ್ನು ಮಾಡಿತ್ತು. ಜೊತೆಗೆ ಅಲ್ಲೂ ಕೂಡ ಸುಮಾರು 20 ಯೋಧರು ಶಹೀದ್ ಆಗಿದ್ರು. ಅಲ್ಲಿ ನಮ್ಮ ಕರ್ನಲ್ ಸಾಬ್ ಶಹೀದ್ ಆಗಿದ್ರು. ಅದು ಏರಿಯಾದ ಮೇಲೆ ಡಿಪೆಂಡ್, ಅಟ್ಯಾಕ್ ಆಗುವ ಏರಿಯಾದ ಮೇಲೆ ಡಿಪೆಂಡ್ ಇರ್ತದೆ. ಈಗ ಹೇಳಿದರೆ ಈ ಏರಿಯಾದಲ್ಲಿ, ಗೋಲ್ವಾನ್ ಏರಿಯಾದಲ್ಲಿ ಅವರು ಎತ್ತರ ಜಾಗದಲ್ಲಿದ್ದರು, ಕೆಳಗಿನ ಏರಿಯಾಕ್ಕೆ ಅಟ್ಯಾಕ್ ಮಾಡಿದ್ರು, ಕಲ್ಲು ಬಂಡೆಗಳಿಂದ ಸಹ ಅಟ್ಯಾಕ್ ಮಾಡಿದ್ರು. ಅಲ್ಲಿ ಹೇಳಿದರೆ ಆ ಏರಿಯಾದಲ್ಲಿ, ಆ ಬಾರ್ಡ್ರಲ್ಲಿ ಈ ಸಿಚುವೇಶನ್ ಪ್ರಕಾರ ಆ ಏರಿಯಾದಲ್ಲಿ ಫೈಟ್ ಮಾಡೋದು ಗೊತ್ತಿ ಕೈಗೆ ಬೆತ್ತ ಇದರಲ್ಲಿ ಮಾತ್ರ ಇದ್ದು ಫೈರಿಂಗ್ ಮಾಡೋ ಆರ್ಡರ್ ಇಲ್ಲ ಸರ್. ಒಂದು ಕರೆ ಇದೆ ಸರ್, ಸಾರ್ವಜನಿಕರ ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಸತೀಶ್ ಅಂತೇಳಿ. ಓಕೆ. ಮೊದಲಾಗಿ ನಮ್ಮ ವೀರ ಯೋಧರಿ ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ, ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ. ಖಂಡಿತ ಸರ್. ಯಾಕಂತ ಹೇಳಿದ್ರೆ ನಾನು ಪದೇ ಕಾಲ್ ಮಾಡ್ತಾ ಇರುವಾಗ ಶುಭೋದಯ ಕಾರ್ಯಕ್ರಮದಲ್ಲಿ ಪ್ರತಿ ಸಲ ಒಂದು ವೀರ ಯೋಧರನ್ನ ನಾನು ನೆನ್ಪು ಮಾಡ್ತೇನೆ. ಯಾಕೆ ಗೊತ್ತಾ, ಇವತ್ತು ನಾವು ಎಷ್ಟೇ ಚೆನ್ನಾಗಿ ಇದ್ರು ಅದಕ್ಕೆ ಕಾರಣ ನಮ್ಮ ವೀರ ಯೋಧರು. ಅಂತವ್ರು ಇವತ್ತು ಒಂದು ಸಾಧಾರಣ ನಮ್ಗೆ ಚಳಿ ತಡೀಲಿಕ್ಕೆ ಆಗುದಿಲ್ಲ, ಆದ್ರೆ ನಮ್ಮ ವೀರ ಯೋಧರು ಆ ಕಷ್ಟಪಟ್ಟು ಇದು ನಮಗೋಸ್ಕರ ಕಾಪಾಡ್ತಿದ್ದಾರಲ್ಲ, ಅವರು ಬಹುಶಃ ಅವರ ಹೆತ್ತ ತಂದೆ ತಾಯಿ ನೋಡಿ. ನಮ್ಗೊಂದು ಬಾಂಬೆಗೆ ಕಳಿಸುವಾಗ ನಾವು ತಂದೆ ತಾಯಿ ಒಂದು ಅಳುವುದನ್ನು ನೋಡ್ತೀವಿ, ಆದ್ರೆ ಅವರ ತಂದೆ ತಾಯಿ ನೋಡಿ, ಮಗ ನೀನು ಹೋಗಿ ದೇಶ ಸೇವೆ ಮಾಡು, ನಿನಗೆ ನಾನು ಮಾತ್ರ ತಾಯಿ ಅಲ್ಲ, ಭಾರತ ಮಾತೆಗೂ ಒಂದು ತಾಯಿ ಅಂತ ಕಳಿಸುವುದು ನಮ್ಮ ವೀರ ಯೋಧರ ತಾಯಿ ಅಂದಿರು. ನಿಜ ಸರ್. ಮತ್ತೆ ಅವರ ಪತ್ನಿ ಅವ್ರು ಬಹಳ ಚೆನ್ನಾಗಿ ಇದ್ ಮಾಡ್ತಾರೆ ಅಂತ ಹೇಳಿದ್ರೆ. ಒಂದು ವೀರ ಯೋಧರ ಬಗ್ಗೆ ಹೇಳುವಾಗ ನಮ್ಗೆ ಇಷ್ಟು ರೋಮಾಂಚನ ಆಗ್ತದ ಅಂತ ಹೇಳಿದ್ರೆ, ಕೆಲವೊಂದು ಸನ್ನಿವೇಶಗಳಲ್ಲಿ ನಾನು ಹೇಳ್ತೇನೆ, ಸಿನಿಮಾದಲ್ಲಿ ಒಂದು ಕಾಮಿಡಿ ಸೀನ್ ಅಲ್ಲಿ ಒಂದು ಯಾವ ರೀತಿ ತೋರಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಿ ನಾನು ವಿರೋಧಿಸ್ತೇನೆ. ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಒಂದು ಹಾಸ್ಯ ಸನ್ನಿವೇಶದಲ್ಲಿ ಒಂದು ಕನ್ನಡದ ಕೆಲವು ಸಿನಿಮಾಗಳಲ್ಲಿ ನೋಡಿದ್ದೇನೆ. ದಯವಿಟ್ಟು ಅದನ್ನು ನೀವು ತೋರಿಸಬೇಡಿ. ನಿಮ್ಗೆ ಅಷ್ಟು ಯೋಗ್ಯತೆ ಇದ್ರೆ ನೀವು ಹೋಗಿ ಅಲ್ಲಿ ಆ ದೇಶವನ್ನು ಕಾಯಿರಿ, ಅವರ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ನಮಗೆ ಇಲ್ಲಿ ಒಂದು ಚಳಿ ತಡೀಲಿಕ್ಕೆ ಆಗುದಿಲ್ಲ. ಅಥವಾ ಆ ಯೋಧರ ಬಗ್ಗೆ ನಾವು ಗೌರವಿಸಬೇಕು. ಯೋಧರು ಉಂಟಲ್ಲ, ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆ. ಎಷ್ಟು ಬಗ್ಗೆ ಇವತ್ತು ಚೀನಾದ ಸೈನಿಕರಿಗೆ ಎದುರು ಕೊಟ್ಟಂತ ಆ ತಾಕತ್ತಿರುವುದು ನಮ್ಮ ವೀರ ಯೋಧರು. ಇವತ್ತು ಯಾವದ್ರಲ್ಲಿ ಇಲ್ಲ. ಇವತ್ತು ಭಾರತ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರುವುದೇ ನಮ್ಮ ವೀರ ಯೋಧರಿಂದ, ಮತ್ತೆ ಯಾವುದೂ ಅಲ್ಲ. ಇವತ್ತು ಜಾತಿ ಧರ್ಮ ಅದು ಇದು ಅಂತ ನಾವು ಹೊಡ್ಕೊಂಡು ಸಾಯ್ತಾ ಇದ್ದೇವೆ. ಆದ್ರೆ ವೀರ ಯೋಧರು ಹಾಗಲ್ಲ. ಅವ್ರು ಯಾವ ಜಾತಿ ಇರ್ಲಿ, ಯಾವ ಧರ್ಮ ಇರ್ಲಿ, ಅವರು ತನ್ನ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಇವತ್ತು ಯಾವ ದೇಶದಲ್ಲಿ ಹೋಗಿ ಕೇಳಿ ಭಾರತಕ್ಕೆ ಯಾಕೆ ಎದುರ್ತೀರ ಅಂತ ಕೇಳಿದ್ರೆ ಮೊದಲು ಕೆಲವು ಹೇಳುವ ಉತ್ತರ ಯಾವಾಗ ಗೊತ್ತಾ, ಮಿಲಿಟರಿ. ಅಂದ್ರೆ ನಮ್ಮ ವೀರ ಯೋಧರು ಎಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ತೋರಿಸಿದ್ದಾರೆ. ಅವರನ್ನು ಪ್ರತಿದಿನ ವೀರ ಯೋಧರೆ ನಿಮ್ಗೆ ಮತ್ತೊಮ್ಮೆ ಪ್ರಣಾಮಗಳು. ನಿಮ್ಮ ಋಣವನ್ನ ಅಥವಾ ಬಹುಶಃ ಹೆತ್ತ ತಾಯಿ ತಂದೆ ತಾಯಿಯ ಋಣವನ್ನು ಹೇಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ವೋ, ನಮ್ಗೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಕೋಟಿ ಜನ ಬಂದ್ರು ನಮ್ಮ ಭಾರತೀಯ ವೀರ ಯೋಧರ ಋಣವನ್ನು ಗ್ಯಾರಂಟಿ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾನು ಎಲ್ಲರಿಗೂ ಹೇಳುವುದು ಇಷ್ಟೇ, ಭಾರತೀಯರಿಗೆ ದಯವಿಟ್ಟು ಅವ್ರಿಗೆ ಒಂದು ಗೌರವ ಕೊಡ್ತಿದ್ರೆ ಅವ್ರನ್ನ ನಿಂದನೆ ಮಾಡ್ಬೇಕು. ನಿಮ್ಮ ರಾಜಕೀಯ ಅಥವಾ ಏನೋ ಯಾವ್ದೋ ವೈಯಕ್ತಿಕ ವಿಚಾರಗಳಿಗೆ ನಿಂದನೆ ಮಾಡಿ ಅವ್ರ ಕೊನೆ ಪಕ್ಷ ಅವ್ರಿಗೆ ಗೌರವಿಸಿ, ಅವರ ಮನೆಯವರನ್ನು ಗೌರವಿಸಿ, ಎಲ್ಲರನ್ನು ಗೌರವಿಸಿ. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಅವ್ರನ್ನ ನಾನು ಏನ್ ಹೇಳಕ್ ಹೋಗ್ಬೇಕಂತ ನನ್ಗೆ ಗೊತ್ತಾಗ್ತಿಲ್ಲ. ಏನಾದ್ರು ಮಾತಾಡಿದ್ರಲ್ಲಿ ತಪ್ಪಿದ್ರೆ
ಏನಾದ್ರೂ ಇದ್ರೆ ದಯವಿಟ್ಟು ನನಗೆ ಕ್ಷಮೆ ಕೊಡಿ ಅಂತ ಹೇಳ್ತಾ, ನನ್ನ ಈ ಭಾರತೀಯ ವೀರ ಯೋಧರಿಗೂ ಮತ್ತೆ ಇಲ್ಲಿ ಕೂತಂತ ಗಣ್ಯ ವ್ಯಕ್ತಿಗಳಿಗೂ ನಾನು ಎಸ್ ಸತೀಶ್ ಅವರೇ, ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಧನ್ಯವಾದ ಸತೀಶ್ ಅವರೇ. ತುಂಬಾ ಖುಷಿ ಆದರು ಇಬ್ಬರು ಯೋಧರನ್ನು ಕಂಡು. ಅವರಿಗೊಂದು ಅಭಿಮಾನ ಅನ್ನುವಂಥದ್ದು ಜಾಸ್ತಿನೇ ಬಂತು, ಆ ಪ್ರೀತಿ ಅನ್ನುವಂಥದ್ದನ್ನು ಅವ್ರ ಮಾತಲ್ಲಿ ತೋರಿಸಿದ್ದಾರೆ. ಸೊ ಚೀನಾಗೆ ದಿಟ್ಟ ಉತ್ತರವನ್ನು ನಮ್ಮ ಯೋಧರು ಕೊಟ್ಟಿದ್ದಾರೆ ಅಂತ. ಇನ್ನು ಚೀನಾ ಈ ಬಾರಿ ಈ ರೀತಿಯ ಒಂದು ಉಪಟಳ ಮಾಡ್ತು, ಆದರೆ ನಾನು ಆವಾಗಲೇ ಕೇಳಿದೆ, ಈ ಹಿಂದೆಯೂ ಕೂಡ ಆಗಿತ್ತು. ಆದರೆ ಸೈನಿಕರು ಒಂದು ರೀತಿಯಲ್ಲಿ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಅನ್ನುವಂಥ ಮಾತುಗಳು ಈ ಹಿಂದೆ ಇತ್ತು ಸರ್. ನಾನು ಸುಧೀರ್ ಪೈ ಅವರಲ್ಲಿ ಕೇಳೋದು, ಈ ಹಿಂದೆ ಸೈನಿಕರು ಒಂದು ಏನೋ ಒಂದು ಈ ಕಡೆಯಿಂದ ಪ್ರತಿರೋಧ ಒಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತಾ ಇದ್ರು, ಆದರೆ ಈಗ ಆ ರೀತಿಯಲ್ಲಿ ಇಲ್ಲ ಅನ್ನುವಂಥ ಇದೆ ಸರ್. ಸೊ ಈ ಪರಿಸ್ಥಿತಿಯ ಬದಲಾವಣೆ ಅನ್ನುವಂಥದ್ದು ಚೀನಾಗೆ ಒಂದು ರೀತಿಯಲ್ಲಿ ಬಿಸಿ ಆಗ್ತಾ ಇದೆಯಾ, ಅಂದರೆ ಈ ರೀತಿಯಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆಯಾ ಅಂತ ಹೇಳುವಂಥದ್ದು ಸರ್. ಹೌದು, ಮುಂಚೆ ಇರುವ ಕಾನ್ಫಿಡೆನ್ಸಿಗೂ ಮತ್ತು ಈಗ ಇರುವ ಕಾನ್ಫಿಡೆನ್ಸಿಗೂ ಓಕೆ ತುಂಬ ವ್ಯತ್ಯಾಸ ಇದೆ. ಈಗ ಸರ್ ಹೇಳಿದಾಗೆ ಮುಂಚೆ ವೆಪನ್ಸ್ ಲಿಮಿಟೇಷನ್ ಇತ್ತು ನಮ್ಮ ಹತ್ರ, ಮತ್ತು ಟೆಕ್ನಾಲಜಿ ಕೂಡ ಲಿಮಿಟೇಷನ್ ಇತ್ತು. ಈಗ ಭಾರತ ತುಂಬ ಮುಂದುವರೆದಿದೆ. ಚೀನಾದ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವತ್ತ ಒಂದು ಸ್ಥಾನಕ್ಕೆ ಬಂದು ಮುಟ್ಟಿದೆ. ಹಾಗೆ ಇರುವಾಗ ನಮ್ಮಲ್ಲಿ ನಮ್ಮ ಜವಾನರಲ್ಲಿ ಆ ಕಾನ್ಫಿಡೆನ್ಸು ಹೆಚ್ಚಾಗಿದೆ. ಅಂದರೆ ಏನಾದರೂ ನೋಡುವ ಅಂಥೇಳಿ ಆ ಥರದೊಂದು ಜೋಶ್ ಬಂದಿದೆ ಈಗ. ಯಾಕೆಂದರೆ ನಮ್ಮ ಹತ್ರ ಎಲ್ಲ ಫೆಸಿಲಿಟಿ ಇದೆ ಮತ್ತು ಬ್ಯಾಕಪ್ ಇದೆ. ಮುಂಚೆ ಅಷ್ಟು ಇರಲಿಲ್ಲ. ಅಂದರೆ ಭಾರತ ಸ್ವಲ್ಪ ಬಡ ದೇಶವಾಗಿತ್ತು, ಈಗ ಆರ್ಥಿಕತೆ ಸುಧಾರಣೆ ಆಗ್ತಾ ಇದೆ. ಸ್ಲೋಲಿ ಹೇಳಿದಾಗೆ ಚೈನಾಕ್ಕೆ ನಾವು ಒಳ್ಳೆ ಟಕ್ಕರ್ ಕೊಡ್ತಾ ಇದ್ದೇವೆ. ಓಕೆ, ಹಾಗಾಗಿ ಈ ಕಾನ್ಫಿಡೆನ್ಸ್ ಡೆವಲಪ್ ಆಗಿದೆ ನಮ್ಮಲ್ಲಿ. ಓಕೆ ಸರ್, ಇನ್ನೊಂದು ಕೇಳಬೇಕು. 2020ರಲ್ಲಿ ಗಲ್ವಾನ್ ಸಂಘರ್ಷದ ಬಳಿಕ ಒಂದು ಶಾಂತಿ ಒಪ್ಪಂದ ಆಗುತ್ತೆ ಚೀನಾ ಜೊತೆಗೆ. ಭಾರತದ ಈ ಸಂಘರ್ಷ ಇನ್ನು ಆಗಬಾರ್ದು ಅನ್ನುವಂಥ ಶಾಂತಿ ಒಪ್ಪಂದ. ಆದರೆ ಮತ್ತೆ ಇದನ್ನು ಚೀನಾ ಮುರಿದು ಮುಂದೆ ಬಂದಿದೆ. ಹಾಗಾದರೆ ಚೀನಾ ಈ ರೀತಿಯ ಒಪ್ಪಂದಗಳಿಗೆ ಬೆಲೆ ಕೊಡೋದಿಲ್ವಾ ಅಂತ ಸರ್? ಈಗಾಗಲೇ ಸರ್ ಹೇಳಿದಾಗೆ ಅಲ್ಲಿ ಆಂತರಿಕ ಸ್ಥಿತಿ ಸರಿ ಇಲ್ಲ. ಸೊ ಜನರ ಒಂದು ಆ ಅಸ್ಥಿರತೆಯನ್ನು, ದೇಶದ ಆಂತರಿಕ ಅಸ್ಥಿರತೆಯನ್ನು ಸ್ವಲ್ಪ ಮಟ್ಟಿಗೆ ಜನರ ಮೈಂಡ್ ಡೈವರ್ಟ್ ಮಾಡೋದಕ್ಕೋಸ್ಕರ ಅವರು ಈ ಥರದ ಕುತಂತ್ರ ಗಡಿ ಮಾಡ್ತಾ ಇರ್ಬೋದು. ಯಾಕೆಂದರೆ 1967ರ ನಂತರ 2017ರವರೆಗೆ ಅವರು ಯಾವ ಕುತಂತ್ರಕ್ಕೂ ಕೈ ಹಾಕಲಿಲ್ಲ. ಮೇಜರ್ ಸಣ್ಣ ಪುಟ್ಟ ಘರ್ಷಣೆಗಳು ನಡೆದಿದೆ, ಆದರೆ ಮೇಜರ್ ಯಾವುದೂ ಆಗಿರಲಿಲ್ಲ. 2017ರಲ್ಲಿ ಮಾಡಿದರು, 2020ರಲ್ಲೂ ಮಾಡಿದರು, ಈಗ 2022ರಲ್ಲೂ ಮಾಡಿದರು. ಈ ಕಂಟಿನ್ಯೂಟಿ ನೋಡುವಾಗ ನಮಗೆ 67ರಿಂದ 17ರವರೆಗೆ ಅವರಿಗೆ ಇಂಡಿಯಾದ ಗೋಜಿಗೆ ಬರೋ ಆಲೋಚನೆ ಇರಲಿಲ್ಲ. ಸಡನ್ಲಿ ಈಗ 2017ರ ನಂತರ ನಮ್ಮ ಆರ್ಥಿಕತೆ ಸುಧಾರಣೆ ಆಗ್ತಾ ಇರುವಾಗ ಅವರಿಗೆ ಕಣ್ಣು ಕುಕ್ಕುತ್ತಾ ಉಂಟು. ಅವರು ಪ್ರತಿ 2-3 ವರ್ಷಕ್ಕೆ, ಈಗಲೂ ಅಷ್ಟೇ, ನಾವು ಈಗ ಅವರ ಜೊತೆ ಏನಾದರೂ ಒಂದು ಎಗ್ರಿಮೆಂಟ್ ಮಾಡಿದರೂ 1-2 ವರ್ಷದೊಳಗೆ ಪುನಃ ಅವರು ಕಿರಿಕಿರಿ ಮಾಡೋದಿಲ್ಲ ಅಂತೇಳಿ ಏನು ಭರವಸೆ ಇಲ್ಲ ಅವರ ಮೇಲೆ. ಓಕೆ, ಅಂದರೆ ಇತರ ನೆರೆ ದೇಶಗಳನ್ನು ಸ್ವಲ್ಪನಾದರೂ ನಂಬಬಹುದು, ಆದರೆ ಚೀನಾವನ್ನು ನಂಬುವಾಗಿಲ್ವ ಅಂತ? ಇಲ್ಲ, ಯಾವ. ಇನ್ನು ಗಡಿಯಲ್ಲಿ ತನ್ನ ಕಾರ್ಗಿಲ್ ಇರ್ಬೋದು, ಬೇರೆ ಬೇರೆ ಯುದ್ಧಗಳಲ್ಲಿ ಭಾಗವಹಿಸಿದವರು ಪ್ರವೀಣ್ ಅವರು, ನಾನು ಕೇಳಬೇಕು ಸರ್, ಅಂದರೆ ಪಾಕಿಸ್ತಾನ ಸೈನಿಕರು ಇರ್ಬೋದು ಅಥವಾ ಚೈನಾದ ಸೈನಿಕರು ಇರ್ಬೋದು, ಚೈನಾದ ಸೈನಿಕರನ್ನು ಒಂದು ರೀತಿಯಲ್ಲಿ ಸಂಶಯದಲ್ಲೇ ನೋಡುವಂಥದ್ದು, ಅವರನ್ನು ನಂಬೋಕೆ ಬರೋದಿಲ್ಲ. ಸೊ ತಾವು ಚೈನಾದ ಸೈನಿಕರ ಬಗ್ಗೆ ಏನು ಹೇಳ್ತೀರ? ಅಂದರೆ ಗಡಿಯಲ್ಲಿ ತಗಾದೆ ಎತ್ತುವಂಥದ್ದು ಇರ್ಬೋದು, ನುಸುಳುವಂಥದ್ದು ಇರ್ಬೋದು, ನಮ್ಮ ಯೋಧರ ವಿರುದ್ಧ ಎರಗಿ ಬರುವಂಥದ್ದು ಇರ್ಬೋದು ಸರ್, ಏನು ಹೇಳ್ತೀರ ಅವ್ರ ಬಗ್ಗೆ? ಚೈನಾದ ಸೈನಿಕರ ಬಗ್ಗೆ ಹೇಳುವುದಾದ್ರೆ ಅವರು ಪಾಕಿಸ್ತಾನಿಯವರ ಹಾಗೆ ಅಲ್ಲ. ಪಾಕಿಸ್ತಾನಿಯವರ ಸೈನಿಕರು ಹೇಳಿದರೆ ನುಸುಳಿ ಬರುವ ಕೆಲಸ ಜಾಸ್ತಿ. ಯಾಕೆ ಹೇಳಿದ್ರೆ ಅದು ಅಂಡರ್ಗ್ರೌಂಡ್ ಆಗಿರ್ಬೋದು, ಇಲ್ಲದ್ರೆ ಅವರು ಓಪನ್ ಫೇಸ್ ಟು ಫೇಸ್ ಆಗಿ ಬರುವ ಸಂಭಾವನೆ ಇಲ್ಲ. ಅವರು ಪಾಕಿಸ್ತಾನಿಯವರು ಫೇಸ್ ಟು ಫೇಸ್ ಬರೋದಿಲ್ಲ. ಈಗ ಕಾರ್ಗಿಲ್ ಹೇಳಿದೆ ಸಹ ಹಾಗೆ, ಕಾರ್ಗಿಲ್ನ ಅಟ್ಯಾಕ್ ಮಾಡಿದವರು ನಾವು ಹಿಮ ಬೀಳುವ ಟೈಮಲ್ಲಿ ನಮ್ಮ ಪೋಸ್ಟನ್ನೆಲ್ಲ ಕಬ್ಜಾ ಮಾಡಿದ್ದು ಕಾರ್ಗಿಲಲ್ಲಿ. ಇಲ್ಲಿ ಚೈನಾದಲ್ಲಿ ಹೇಳಿದರೆ ಅವ್ರ ಪೆಟ್ರೋಲಿಂಗ್, ಈಗ ಓಕೆ 9 ತಾರೀಕು ಅವರು ನೈಟ್ ಪೆಟ್ರೋಲಿಂಗಲ್ಲಿ ಬಂದರು, ಪೆಟ್ರೋಲಿಂಗಲ್ಲಿ ಅವರು ರೈಡ್ ಮಾಡಿ ಅಟ್ಯಾಕ್ ಮಾಡೋ ಉದ್ದೇಶದಿಂದಲೇ ಬಂದದವರು. ಆದರೆ ಏನೇ ಆಗಲಿ ಅವರು ಒಮ್ಮೆ ನಮ್ಮ ಎದುರಿಗೆ ಫೇಸ್ ಟು ಫೇಸ್ ಆಗೇ ಆಗ್ತೇವೆ ಈ ಸಮಯದಲ್ಲಿ ಹೇಳಿದರೆ. ಯಾಕೆ ಹೇಳಿದರೆ ಅಂಡರ್ಗ್ರೌಂಡ್ ಆಗಲಿ ಏನಾಗಿ ಮಾಡಿ ಬರುವ ಚಾನ್ಸಸ್ ಇಲ್ಲ. ಗುಡ್ಡಗಾಡು ಪ್ರದೇಶ ಪ್ಲಸ್ ಅಲ್ಲಿ ಆ ಗುಡ್ಡವನ್ನು ಕೊರೆದು
ಅಂಡರ್ಗ್ರೌಂಡ್ ಮಾಡಿ ಬರುವುದು ಸಹ ಕಷ್ಟ. ಒಂದು ಟೈಮಲ್ಲಿ ಬಂದಿದ್ರು, ಅದು ಸುರಂಗದ ಮೂಲಕ ಸುರಂಗದ ನಿರ್ಮಾಣ ಮೂಲಕ ಮಾಡಬೇಕು. ಬರ್ಲಿಕ್ಕೆ ಕಷ್ಟ. ಆದರೆ ಬಂದರೂ ಸಹ ಇಂಡಿಯಾದೊಳಗೆ ಬರುವಂತ ದಾರಿ ಮಾಡಲಿಕ್ಕೆ ಅಸಾಧ್ಯ. ಓಕೆ. ಹಾಗೆ ಇವರು ಫೇಸ್ ಟು ಫೇಸ್ ಆಗಿ ಬರ್ತಾರೆ. ಮತ್ತು ಅವರ ಸ್ಟ್ರೆಂತ್ ವರ್ಲ್ಡಿನಲ್ಲಿ ನಂಬರ್ 1 ಉಂಟು, ಭೂಸೇನೆ. ಓಕೆ. ಅದರಿಂದ ಹಾಗೆ ಹೇಳುವುದಾದ್ರೆ ನಮ್ಮ ಸಹ ನಂಬರ್ 2 ಅಲ್ಲಿ ಉಂಟು ಭೂಸೈನ್ಯದಲ್ಲಿ ಸ್ಟ್ರೆಂತ್. ಆದರೆ ನಮಗೆ ಈಗ ಸಹ ಒಂದು ಹೇಳಿದರೆ, ಅವರು ಎಷ್ಟೇ ಕುತಂತ್ರ ಮಾಡಿದರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಆಗಲಿ, ನಮ್ಮ ಮತ್ತು ಡಿಫೆನ್ಸ್ ಆರ್ಮಿ, ಏರ್ಫೋರ್ಸ್, ನೇವಿ ಯಾವುದು ಸಹ ಆಗಲಿ ನಮ್ಮನ್ನು ಎದುರಿಸಲು ಅವರಿಂದ ಸಾಧ್ಯವಿಲ್ಲ. ಯಾಕಂದರೆ ನಮ್ಮದು ಅಷ್ಟು ಸ್ಟ್ರಾಂಗ್ ಉಂಟು. ಈಗ ಅವರು ಎಷ್ಟೇ ಕುತಂತ್ರ ಬುದ್ಧಿ ಮಾಡಿದ್ರು ಸಹ ನಾವು ಅದನ್ನು ಸದೆಬಡಿದು. ಓಕೆ. ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಕೇಳೋದಾದರೆ ಸರ್, ನಾನು ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೆ. ಅಲ್ಲಿ ದೊಣ್ಣೆ ಅಥವಾ ಕೋಲುಗಳನ್ನು ಮೂಲಕ ಅದನ್ನು ಹಿಡಿದು ಅಲ್ಲಿ ಅವರು, ನಮ್ಮ ಸೈನಿಕರು ಕೂಡ ಅಷ್ಟೇ, ಅವರ ಸೈನಿಕರ ಮೇಲೆ ಅದರ ಮೂಲಕ ದಾಳಿ ಮಾಡ್ತಾರೆ. ಒಂದಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ನಮ್ಮ ಈ ದಾಳಿ ಅನ್ನುವಂಥದ್ದು ಹೇಳಿದಲ್ಲ ಸರ್, ಈ ರೀತಿಯಲ್ಲಿ ಅವರ ಪ್ರತಿರೋಧ ಮಾಡಿದರು. ಸೊ ಆ ಕೋಲನ್ನು ಹಿಡಿದು ಆ ರೀತಿ ಮಾಡುವಂಥದ್ದು ಅದು ಯಾಕಾಗಿ, ಅದರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಸರ್, ಅದಕ್ಕೋಸ್ಕರ ಕೇಳ್ತಾ ಇರುವಂಥದ್ದು ಯಾಕಾಗಿ ಅದು? ಕೋಲಿನಲ್ಲಿ ಅಟ್ಯಾಕ್ ಮಾಡೋದು ಹೇಳಿದರೆ ಅಲ್ಲಿ ಫೈರಿಂಗ್ ಮಾಡಲಿಕ್ಕೆ ಇಲ್ಲ. ಫೈರಿಂಗ್ ಆದರೆ ವಾರ್ ಅಂತ ಡಿಕ್ಲೇರ್ ಆಗ್ತದೆ. ಯಾಕಂದರೆ ಫೈರಿಂಗ್ ಆಗಿ ಈಗ ಅದಕ್ಕೆ ಒಂದು ಬೇರೆ ಹೆಸರುಂಟು ಆರ್ಮಿ ಲ್ಯಾಂಗ್ವೇಜಲ್ಲಿ. ನಾವು ಕನ್ನಡದಲ್ಲಿ ಗುತ್ತ ಹೇಳ್ತೇವೆ. ಕೈಯಲ್ಲಿ, ಬೆತ್ತದಲ್ಲಿ, ದೊಣ್ಣೆಯಲ್ಲಿ, ಇದರಲ್ಲಿ ಫೈಟ್. ಇದು ನಮ್ಮ ಜಾಗಕ್ಕೆ ಬಂದರೆ ನಾವು ಅದರಿಂದ ಅವರನ್ನು ಓಡಿಸ್ಬೋದು. ಇದು ಫೆನ್ಸಿನಿಂದ ಔಟ್, ಅವ್ರ ಬೋರ್ಡರ್ ಲೈನಿಂದ ಕ್ರಾಸ್ ಮಾಡಿಸ್ಬೋದು. ಆದರೆ ಅಲ್ಲಿ ಫೈರ್ ಆರ್ಡರ್ ಇಲ್ಲ, ಅಲ್ಲಿ ಫೈರ್ ಮಾಡಲಿಕ್ಕೆ ಇಲ್ಲ. ಫೈರ್ ಮಾಡಿದ್ರೆ ಹೇಳಿದರೆ, ಈಗ ರೈಫಲ್ ಫೈರ್ ಆಯ್ತು ಅಂತ ಹೇಳಿ ನಾವು ಫೈರ್ ಮಾಡಿದೆವು, ಅವರದ್ದು ಜನ ಸತ್ರು. ಅವರು ಫೈರ್ ಮಾಡಿದ್ರು, ನಮ್ಮ ಮೇಲೆ ಬಿತ್ತು. ನಮ್ಮ ಮೇಲೆ ಫೈರಿಂಗ್ ಆದ ಕೂಡಲೇ ನಾವು ಅವ್ರದ್ದು ಲೊಕೇಶನ್ ಕೊಡ್ತೇವೆ. ಈ ಲೊಕೇಶನಲ್ಲಿ ಅವರಿದ್ದರೆ RTSL ಫೈರ್ ಮಾಡಿ ಅಂತ ಹೇಳ್ತೇವೆ. RTSL ಹೇಳಿದರೆ 27 ಕಿಲೋಮೀಟರ್ ದೂರದಿಂದ, ಇಲ್ಲ 44 ಕಿಲೋಮೀಟರ್ ದೂರದಿಂದ RTSL ಬರ್ತದೆ. RTSL ಬಂದು ಅವರ ಮೇಲೆ ಬೀಳ್ತದೆ. ನಾವು ಫೈರ್ ಮಾಡಿದರೆ ಅವರು ಸಹ ಫೈರ್ ಮಾಡ್ತಾರೆ. ಅದು LOC ಕ್ರಾಸ್ ಆಗಿ RTSL ಹೇಳಿದರೆ ಒಂದು ನಮಗೆ ಸಹ, ನಮ್ಮ ಆರ್ಮಿಯ ಮೇಲೆ ಸಹ ಬೀಳ್ಬೋದು, ಕ್ರಾಸ್ ಆಗಿ ಸಿವಿಲ್ ಏರಿಯಾಗೆ ಸಹ ಬೀಳ್ಬೋದು. ಅದು ಹಾಗೆ ಫೈರಿಂಗ್ ಆದ ಕೂಡಲೇ ಅದು ವಾರ್ ಡಿಕ್ಲೇರ್ ಆದ ಹಾಗೆ. ಅದರಿಂದಾಗಿ ಈ ನಮ್ಮ LOC ಕ್ರಾಸ್ ಮಾಡಿದರೆ ಅವರನ್ನು ದೊಣ್ಣೆ, ಬೆತ್ತದಿಂದ ಆ ಸೈಡ್ ಕ್ರಾಸ್ ಮಾಡಿಸ್ಬೋದು, ಓಡಿಸ್ಬೋದು ಅಷ್ಟೇ. ಅದರಿಂದಾಗಿ ಅದನ್ನು ಯೂಸ್ ಮಾಡೋದು. ವೆಪನ್ ಯೂಸ್ ಮಾಡೋದಿಲ್ಲ. ವೆಪನ್ ಯೂಸ್ ಮಾಡಿದ್ರೆ 100% ವಾರ್ ಡಿಕ್ಲೇರ್ ಆಗ್ತದೆ. ಓಕೆ. ಸಾಮಾನ್ಯ ಜನರಿಗೆ ಈ ರೀತಿ ನನ್ನಂಥ ಕುತೂಹಲ ಇರ್ತದೆ ಸರ್, ಯಾಕಾಗಿ ಈ ರೀತಿ ಮಾಡಿದರು ಅನ್ನುವಂಥದ್ದು. ಸೊ ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ ಸರ್. ಇನ್ನು ಗಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡುತ್ತೆ. ಜೊತೆಗೆ ಆ ಭಾಗದಲ್ಲಿ ರಸ್ತೆಗಳ ನಿರ್ಮಾಣ ಮಾಡುತ್ತೆ. ಆವಾಗಲೇ ತಗಾದೆಯನ್ನು ಎತ್ತಿ ನಿಲ್ಲುತ್ತೆ ಚೀನಾದ ಸರ್ಕಾರ ಇರ್ಬೋದು, ಅಲ್ಲಿನ ಮಿಲಿಟರಿ ಇರ್ಬೋದು. ಇದೆಲ್ಲ ಸರಿಯಲ್ಲ, ಭಾರತ ಈ ರೀತಿ ಮಾಡುವಂಥ ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ನೇರವಾಗಿ ಹೇಳಿತ್ತು. ಆದರೆ ಭಾರತ ಜಗ್ಗೋದಿಲ್ಲ, ಆ ಮಾತಿಗೆಲ್ಲ ಜಗ್ಗೋದಿಲ್ಲ. ನಮಗೆ ಗಡಿಯಲ್ಲಿ ಏನು ಮಾಡಬೇಕಾಗೋದನ್ನು ಮಾಡೇ ಮಾಡ್ತೀವಿ ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ. ಅಲ್ಲಿ ಮೂಲಭೂತವಾದಂಥ ಸೌಕರ್ಯಗಳನ್ನು ಅಥವಾ ರಸ್ತೆ ನಿರ್ಮಾಣ ಇರ್ಬೋದು, ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡುವಂತೆ ಭಾರಿ ಪ್ರಮಾಣದ ಹಣವನ್ನು ಅಲ್ಲಿಗೆ ವ್ಯವಸ್ಥೆ ಮಾಡುತ್ತೆ ಅಂತ. ಸೊ ಈ ಒಂದು ಕಾರಣಕ್ಕಾಗಿ ಚೀನಾ ಮತ್ತೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನು ಮಾಡಿರ್ಬೋದಾ ಅಂತ ಏನು ಹೇಳ್ತೀರಾ ಸರ್ ಸುಧೀರ್ ಪೈ ಅವರೇ? ಮೂಲತಃ ಈಗ ನೀವು ಹೇಳಿದಾಗೆ ಬಾರ್ಡರ್ ಏರಿಯಾದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಮೇಲ್ದರ್ಜೆಗೆ ಹೋಗ್ತಾ ಇದೆ. ಎಲ್ಲ ಸೌಕರ್ಯಗಳು ಇದ್ದ ಮೇಲೆ ಅದೇ ನಮಗೆ ಬಂದಿರೋ ಕಾನ್ಫಿಡೆನ್ಸ್. ಈಗ ಏನಾದರೂ ಆದರೆ ನಮ್ಮ ಹತ್ರ ಬ್ಯಾಕಪ್ ಇದೆ, ಏನಾದರೂ ತೊಂದರೆ ಆದರೆ. ಸರ್ ಹೇಳಿದಾಗೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಈಗ ಸಮಸ್ಯೆ ಆಗುತ್ತಿರೋದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ. ಇದು ಬ್ರಿಟಿಷರ ಕಾಲದಲ್ಲಿ ಆದದ್ದು, ಮ್ಯಾಕ್ಮೋಹನ್ ಲೈನ್ ಹೇಳ್ತಾರೆ. ಸೊ ಭೂಟಾನ್ನಿಂದ ಹಿಡಿದು ಬರ್ಮಾದವರೆಗೆ ಆ ಲೈನನ್ನು ಹಾಕಿದ್ದು ಬ್ರಿಟಿಷರು. ಆ ಬ್ರಿಟಿಷರು ಹಾಕಿದ್ದಾಗ ಟಿಬೇಟಿನ ಕೆಲ ಭಾಗವನ್ನು ಅವರು ಬ್ರಿಟಿಷ್ ಭಾರತದ ಅಡಿಯಲ್ಲಿ ತಗೊಂಡ್ರು. ಸೊ ಅದೇ ಈಗ ಮೂಲ ತೊಂದರೆಯಾಗಿರೋದು. ಯಾಕಂದರೆ ಚೈನಾದವರು ಟಿಬೇಟನ್ನು ತಮ್ಮ ಭಾಗವಾಗಿ ತಗೊಂಡ್ರು. ಆಗ ಏನಾಗ್ತದೆ, ಟಿಬೇಟಿನ ಕೆಲವು ಭಾಗ ಮ್ಯಾಕ್ಮೋಹನ್ ಲೈನ್ನ ಒಳಗಡೆ ಇತ್ತು. ಅದಕ್ಕೆ ನಾರ್ತ್ ಈಸ್ಟ್ NEFA ಅಂತ ಹೇಳ್ತಿದ್ರು ಮುಂಚೆ, ನಾರ್ತ್ ಈಸ್ಟ್ ಫ್ರಂಟಿಯರ್ ಏರಿಯಾ ಅಂತೇಳಿ. ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಆ್ಯಕ್ಚುಲಿ. ಅದಕ್ಕೆ ಚೈನಾ ಸೈನ್ ಹಾಕಲಿಲ್ಲ. ಟಿಬೇಟಿಯನ್ ಅಥಾರಿಟಿ ಮತ್ತು ಬ್ರಿಟಿಷ್ ಸೆಕ್ರೆಟರಿ ಸೈನ್ ಹಾಕಿದರು. ಅದು ಬ್ರಿಟಿಷ್ ಭಾರತಕ್ಕೆ ಬಂತು. ಈಗ ಅವರು ಟಿಬೇಟನ್ನು ತಗೊಂಡ ಮೇಲೆ ಅವರೇನು ಹೇಳ್ತಾರೆ, ಆ ಏರಿಯಾ ನಮ್ಮದು ಅಂತೇಳಿ NEFA. ಈಗ
ಪ್ರೆಸೆಂಟ್ಲಿ ಅದಕ್ಕೆ ಅರುಣಾಚಲ್ ಪ್ರದೇಶ್ ಅಂತೇಳಿ ಹೆಸರಿಟ್ಟಿದ್ದೇವೆ. ಸೊ ಆ ಏರಿಯಾದಲ್ಲಿ ಏನೂ ಡೆವಲಪ್ಮೆಂಟ್ ಆದರೂ ಅವರಿಗೆ ಅದು ಕಣ್ಣು ಕುಗ್ತದೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ಅದು ಅವರ ಏರಿಯಾ, ಓಕೆ, ಈಗಲೂ ಅವರ ಏರಿಯಾ ಅಂತೇಳಿ ಅವರು ಅವರ ಭಾರತದ ಭಾಗ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋದೇ ಇಲ್ಲ. ಇಲ್ಲವೇ ಇಲ್ಲ. ಓಕೆ, ಆದರೆ ಯಾರ ತಪ್ಪು? ಅದು ಬ್ರಿಟಿಷ್ ಕಾಲದಲ್ಲಿ ಆದ ತಪ್ಪು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅದನ್ನು ಬ್ರಿಟಿಷ್ ಹೋದರೂ ಅದರ ನಂತರ ಮ್ಯಾಕ್ಮೋಹನ್ ಲೈನ್ನಿಂದ ಈಚೆ ಇರುವ ಜಾಗವೆಲ್ಲವೂ ಭಾರತಕ್ಕೆ ಬಂತು. ಮತ್ತು 1949ರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಬಂತು. ಆಗ ಅವರಿಗೆ ಜ್ಞಾನೋದಯ ಆಯಿತು, ನಮ್ಮ ಆ ಏರಿಯಾ ಭಾರತದಲ್ಲಿದೆ, ನಾವು ಅದನ್ನು ತಗೊಳ್ಬೇಕು ಅಂತೇಳಿ. ಆಗಿಂದಲೇ ಈ ಮಾತುಕತೆಗಳು ನಡೀತಾ ಇವೆ. ಅದರ ಫಲಪ್ರದವಾಗಿ 1962ರಲ್ಲಿ ವಾರ್ ಆಗ್ತದೆ. ಆಗ ಚೀನಾದ ಸೈನಿಕರು ಭಾರತದ 65 ಕಿಲೋಮೀಟರ್ ಒಳಗಿನ ಏರಿಯಾಕ್ಕೆ ಬಂದು ವಾಪಸ್ ಹೋಗ್ತಾರೆ. ಯಾಕೆಂದರೆ ಆ ಮ್ಯಾಕ್ಮೋಹನ್ ಲೈನ್ ಮತ್ತು ಆ ಟ್ರೀಟಿಗೋಸ್ಕರ. ಸೊ ಈಗಲೂ ಅವರು ಅದನ್ನು ಮುಂದುವರಿಸ್ತಾ ಬಂದಿದ್ದಾರೆ. ಈಗ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಹಳ್ಳಿಯಲ್ಲಿ ಎಲ್ಲ ಒಳ್ಳೆ ಸೌಕರ್ಯ ಬರ್ತಾ ಇದೆ, ಮತ್ತು ಜನರಿಗೆಲ್ಲ ನಾಲೆಜ್ ಆಗ್ತಾ ಇದೆ ಏನೇನಿದೆ ಏನೇನಿದೆ ಇಲ್ಲ ಅಂಥೇಳಿ. ಆದ್ದರಿಂದಾಗಿ ಚೀನಾನವರು ಗಡಿ ತಕರಾರು ತಗೊಳ್ತಾರೆ. ಓಕೆ. ಸೊ ನಾನು ಕೇಳಬೇಕು ಪ್ರವೀಣ್ ಶೆಟ್ಟಿ ಅವರಲ್ಲಿ, ಅದೊಂದು ರೀತಿಯ ಗುಡ್ಡಗಾಡು ಪ್ರದೇಶ ಅನ್ನುವಂಥದ್ದನ್ನು ತಾವು ಹೇಳಿದ್ರಿ ಸರ್. ಸೊ ಗುಡ್ಡಗಾಡು ಪ್ರದೇಶ, ಅಲ್ಲಿ ನೇರವಾಗಿ ನಡೆಯೋದಕ್ಕೂ ಕೂಡ ಕಷ್ಟ, ಅಥವಾ ವೆಪನನ್ನು ಇಟ್ಕೊಂಡು ಅಲ್ಲಿ ನಡೆಯೋದಕ್ಕೂ ಕೂಡ ಕಷ್ಟ. ಅಂಥ ಒಂದು ಗುಡ್ಡಗಾಡು ಪ್ರದೇಶದ ಮೇಲೆ ಚೀನಾಕ್ಕೆ ಯಾಕೆ ಅಂಥ ಒಂದು ಪ್ರೀತಿ, ಅಥವಾ ಅದು ಬೇಕೇ ಬೇಕು ಅನ್ನೋದು ಹಠ ಯಾಕಿರ್ಬೋದು ಸರ್? ಚೀನಾ ಹೇಳಿದರೆ ಅವರು ಇಂಪಾರ್ಟೆನ್ಸ್ ಕೊಡೋದು ಏರಿಯಾದ ವ್ಯಾಲ್ಯೂ ಅಲ್ಲ, ಅಲ್ಲಿದು ಏನು ಸಹ ಅದರಿಂದ ಸಿಗ್ತದೆ ಅಂತಲ್ಲ, ಅವರಿಗೆ ಒಟ್ಟಾರೆ ಆಕ್ರಮಣ ಮಾಡಿ ಅವರ ಕಂಟ್ರಿಯ ಇದನ್ನು ಜಾಸ್ತಿ ಮಾಡಬೇಕಂತ, ವಿಸ್ತಾರವನ್ನು ಜಾಸ್ತಿ ಮಾಡಬೇಕಂತ ಅದು ಮೈಂಡಲ್ಲಿ ಇರೋದು ಅವ್ರದ್ದು. ಅವರು ಆ ಮೈಂಡಲ್ಲಿ ಇದ್ದಾರೆ. ಮತ್ತು ಆ ಗುಡ್ಡಗಾಡಿ ಹೇಳಿದರೆ ಈಗ ಆ ಗುಡ್ಡಗಾಡಿಗೆ ಈಗ ಅವರು ಕ್ಯಾಪ್ಚರ್ ಮಾಡಿದರೆ, ನಾನು ಇದಕ್ಕೆ ಮೊದಲು ಹೇಳಿದೆ, ಕ್ಯಾಪ್ಚರ್ ಮಾಡಿದರೆ ಅಲ್ಲಿ ಅವರು ಯಾವುದೇ ಗನ್ಸ್ ಆಗಲಿ, ವೆಪನ್ ರೈಫಲ್ಸ್ ಅಲ್ಲ, ಗನ್ಸ್ ಅಲ್ಲಿ ಹಾಕಿದ್ರು ಅಂತ ಅಲ್ಲಿ ಡಿಪ್ಲಾಯ್ ಮಾಡಿದರು. ಆ ಎತ್ತರ ಪ್ರದೇಶದಿಂದ ಈಗ ಒಂದು ಗನ್ ಇದ್ರೆ ರೇಂಜ್ ಇರ್ತದೆ, ಒಂದು 25-30 ಕಿಲೋಮೀಟರ್ ರೇಂಜ್ ಇರ್ತದೆ. ಆಗ ಆ ಗುಡ್ಡೆಯಿಂದ ಒಂದು ಗನ್ ಫೈರ್ ಮಾಡಿದರೆ ಆ 30 ಕಿಲೋಮೀಟರ್ ಇದ್ದ ಗನ್ ಇದು ರೇಂಜ್ ಕಡಿಮೆ ಹೇಳಿದರೆ 55-60 ಕಿಲೋಮೀಟರ್ ಆಗ್ತದೆ. ಯಾಕಂದರೆ ಹೈಟಿಂದ ಬರೋ ರೇಂಜ್ ಜಾಸ್ತಿ ಆಗ್ತದೆ. ಅದು ರೇಂಜ್ ಜಾಸ್ತಿ ಆದಷ್ಟು ನಮ್ಮ ಏರಿಯಾವನ್ನು ಅವರಿಗೆ ಕಬಳಿಸಲಿಕ್ಕೆ ಈಸಿ ಆಗ್ತದೆ. ಎಷ್ಟೇ ಆರ್ಮಿ ಎಷ್ಟೇ ಡಿಪ್ಲಾಯ್ ಆಗಲಿ, ಹೈಟ್ ಇದ್ದವರನ್ನು ಅಟ್ಯಾಕ್ ಮಾಡೋದು ಕಷ್ಟ. ಯಾಕೆ ಹೇಳಿದ್ರೆ ನೀವು ಕಾರ್ಗಿಲಲ್ಲಿ ನೋಡಿದ್ರು, ಟೈಗರ್ ಹಿಲ್ ಅಟ್ಯಾಕ್ ಅಲ್ಲಿ ಸಹ ಹಾಗೆ ಆಗಿತ್ತು. ಹಾಗೆ ಅವರು ಅದು ಮೈಂಡಲ್ಲಿ ಇರೋದು. ಓಕೆ. ಸೊ ಇವೆಲ್ಲ ಕಾರಣದಿಂದಾಗಿ ಚೀನಾ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸ್ತದೆ. ಏನೇ ಆಗಲಿ ಭಾರತಕ್ಕೆ ನಾವು ಬಿಟ್ಕೊಡೋದಿಲ್ಲ, ಜಗ್ಗೋದಿಲ್ಲ, ಅಥವಾ ಭಾರತವನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಏನೋ ಅಭಿವೃದ್ಧಿ ಆಗ್ತಾ ಇದೆ, ಸಹಿಸಕ್ಕೆ ಆಗ್ತಾ ಇಲ್ಲ ಅವರಿಗೆ. ಏನೇ ಇರಲಿ, ಈ ಯುದ್ಧಗಳು ಅಥವಾ ಯುದ್ಧದ ಬಳಿಕ ಒಂದಷ್ಟು ಶಾಂತಿ ಒಪ್ಪಂದಗಳಾಯಿತು. ಶಾಂತಿ ಒಪ್ಪಂದಕ್ಕೂ ಕೂಡ ಚೀನಾ ಸುಮ್ಮನೆ ಇರ್ತದೆ, ಮತ್ತೆ ತಗಾದೇನೆ ಎತ್ಕೊಂಡು ಬರ್ತದೆ. ಯಾಕಾಗಿ ಬರ್ತದೆ, ಜೊತೆಗೆ ಬಂದಮೇಲೆ ಏನಾಯಿತು, ಅದರ ಹಿನ್ನೆಲೆಗಳು, ಜೊತೆಗೆ ಒಂದಷ್ಟು ಕಾರಣಗಳಿರ್ತದೆ, ಬೇರೆ ಬೇರೆ ಕಾರಣಗಳಿರ್ತದೆ. ರಾಜಕೀಯ ಇರ್ಬೋದು, ಅಥವಾ ಸೈನಿಕವಾದಂಥ ಕಾರಣಗಳಿರ್ಬೋದು, ಬೇರೆ ಬೇರೆ ವಿಚಾರ, ಭೂಭಾಗ ಇರ್ಬೋದು, ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ. ಅದಕ್ಕೆ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ತವಾಂಗ್ ಸಂಘರ್ಷ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಮಾಡ್ತಾ ಇದ್ವಿ. ಚೀನಾದ ಉಪ್ಪಟಳ ಅಥವಾ ಅದರ ತಗಾದೆಗಳು ಇರ್ಬೋದು, ಅದು ಕೊಡುವಂಥ ಸಮಸ್ಯೆಗಳಿರ್ಬೋದು, ಸುಮ್ಮನೆ ಭಾರತದ ಯೋಧರ ಮೇಲೆ ಎರಗಿ ಬರುವಂಥದ್ದು ಇರ್ಬೋದು, ಇವೆಲ್ಲ ಯಾಕೆ, ಜೊತೆಗೆ ನಮ್ಮ ಸೈನಿಕರು ಕೊಟ್ಟಂಥ ಉತ್ತರಗಳು ಹೇಗಿವೆ, ಈಗ ಭಾರತದ ಸೈನ್ಯ ಅನ್ನುವಂಥದ್ದು ಎಷ್ಟು ಸಮರ್ಥವಾಗಿದೆ, ಎಲ್ಲವನ್ನು ಕೂಡ ಮಾತನಾಡ್ತಾ ಇದ್ವಿ. ಇಬ್ಬರು ಗಣ್ಯ ಅತಿಥಿಗಳು, ನಮ್ಮ ವೀರ ಯೋಧರು, ನಿವೃತ್ತ ಯೋಧರು ನಮ್ಮ ಜೊತೆಗಿದ್ದಾರೆ. ಮಾತನಾಡ್ತಾ ಇದ್ವಿ, ಒಂದೊಂದು ವಿಚಾರಗಳನ್ನು ಮುಂದಿಡ್ತೀವಿ. ನಾನು ಈಗಾಗಲೇ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ರೀತಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡುವಂಥದ್ದು ಅಥವಾ ಅಲ್ಲಿಗೆ ಒತ್ತು ಕೊಡುವಂಥದ್ದನ್ನು ಭಾರತ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಸೊ ಇದರಿಂದ ನಮಗೇನು ಲಾಭ ಅನ್ನುವಂಥದ್ದಕ್ಕಿಂತ ಸೈನ್ಯಕ್ಕೇನು ಲಾಭ ಅಂತ ಕೇಳಬೇಕು ಸರ್. ಏನು ಹೇಳ್ತೀರಾ ಪ್ರವೀಣ್ ಅವರ? ಅಲ್ಲಿ ಮೂಲಭೂತ ಸೌಕರ್ಯ, ರಸ್ತೆಗಳು ಎಲ್ಲವೂ ಕೂಡ ಆದರೆ ನಮ್ಮ ಸೈನಿಕರಿಗೆ ಯಾವ ರೀತಿಯ ಲಾಭ ಆಗುತ್ತೆ? ಅಲ್ಲಿ ಇಂಪಾರ್ಟೆಂಟ್ ಅದು ನೀವು ಕೇಳಿದ ಒಳ್ಳೆ ಕ್ವಶನ್. ಯಾಕೆ ಹೇಳಿದ್ರೆ ಇಂಪಾರ್ಟೆನ್ಸ್ ಹೇಳಿದರೆ ಅಲ್ಲಿ ರೋಡು, ಆ ರೋಡು ಪರ್ಮನೆಂಟ್ ರೋಡ್ ಆದರೆ ಇಂಡಿಯನ್ ಆರ್ಮಿದು ವೆಹಿಕಲ್ ಆಗಲಿ ಗನ್ಸ್ ಆಗಲಿ ಯಾವ ವೆಪನ್ಸ್ ಲೋಡ್ ಆಗಿ ಬರುವ ಇದಕ್ಕೆ ಏನು ಸಹ ಪ್ರಾಬ್ಲಮ್ ಆಗುತ್ತೆ. ಈಗ ಗುಡ್ಡ ಗಾಡಿ ಹೇಳಿದರೆ ಈಗ ದೊಡ್ಡ ದೊಡ್ಡ ಗನ್ಸ್ ತರಬೇಕಾದ್ರೆ ರೋಡ್ ಇರೋದಿಲ್ಲ. ಅದನ್ನು ಇದು ಹೆಲಿಕಾಪ್ಟ್ರಲ್ಲಿ ಲೋಡ್ ಮಾಡಿ ಅಲ್ಲಿಂದ ಅದು ತುಂಬ ಡೇಂಜರ್, ತುಂಬಾ ಡೇಂಜರ್ ಇದು. ಆದರೆ ಈಗ ಪರ್ಮನೆಂಟ್ ರೋಡ್ ಆದರೆ ಈಗ ಹೇಳಿದರೆ ಈಗ ವಾರ್ ಸ್ಟಾರ್ಟ್ ಆಯಿತು, ಚೈನಾ ಬಾರ್ಡ್ರಲ್ಲಿ ಈಗ ವಾರ್ ಸ್ಟಾರ್ಟ್ ಆಯಿತು ಅಂತ ಎಣಿಸಿ. ಆ ಟೈಮಲ್ಲಿ ಈಗ ಸೈನ್ಯ ಎಷ್ಟೇ ಇದ್ದರೂ ಸಹ ಅದು ಕಡಿಮೆ ಆಗ್ತದೆ. ಬೇರೆ ಬ್ರಿಗೇಡ್ಗೆಲ್ಲ ಆರ್ಡರ್ ಕೊಡ್ತಾರೆ, ಈ ಸೈನ್ಯ ಈಗ ಅಲ್ಲಿ ಮೂವ್ ಆಗಿ ಆ ಬಾರ್ಡ್ರಿಗೆ ಮುಟ್ಟಬೇಕಂತ. ಅಲ್ಲಿ ರೋಡ್ ಇಲ್ಲದಿದ್ದರೆ ಆ ಸೈನಿಕರು ಈಗ ಒಂದು ಬೆಟಾಲಿಯನ್ ಆಗಲಿ ಒಂದು ಬ್ರಿಗೇಡ್ ಒಂದು ಡಿವೇ ಮೂವ್ ಆಗಿ ಮುಟ್ಟಬೇಕಾದ್ರೆ ಲೊಕೇಶನ್ ಅವರದ್ದು ಯೂನಿಟಿಂದ ಮುಟ್ಲಿಕ್ಕೆ ಒಂದು ಕಡಿಮೆ 10-15 ಗಂಟೆ ಸಹ ಆಗಲಿಕ್ಕೆ ಚಾನ್ಸಸ್ ಉಂಟು. ಈಗ ಪ್ಯಾರಾ ಆಗಲಿ ಯಾವುದೇ ಹೋಗೋದಾದರೆ ಸಹ ಪ್ಯಾರಾ ಹೆಲಿಕಾಪ್ಟ್ರಲ್ಲಿ ಎಲ್ಲ ಹೋಗೋದಾದರೆ ಸಹ ಅದು ಸ್ಟ್ರೆಂತ್ ಇದೆ, 42 ಜನ 20 ಜನ ಹಾಗೆಲ್ಲ ಹೋಗ್ಬೋದು, ಅಷ್ಟೇ ಜನ ಕೊಂಡೋಗ್ಲಿಕ್ಕೆ ಆಗೋದು. ಈಗ ರೋಡ್ ಎಲ್ಲ ರೆಡಿ ಇದ್ದರೆ, ಪರ್ಮನೆಂಟ್ ರೋಡ್ ಇದ್ದರೆ ಆರ್ಮಿ ಆರಾಮದಾಗಿ ಮೂವ್ ಆಗ್ಬೋದು, ಅಲ್ಲಿ ಡಿಪ್ಲಾಯ್ ಆಗ್ಬೋದು. ಮತ್ತೆ ಹೇಳಿದರೆ ಅಲ್ಲಿ ಅಟ್ಯಾಕ್, ಒಂದು ವೇಳೆ ಚೈನಾದವರು ನಮ್ಮವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದರೆ ಅವರಿಗೆ ಕವರಿಂಗ್ ಸಪೋರ್ಟ್ ಕೊಡಲಿಕ್ಕೆ ಇದು ಒಳ್ಳೆಯದಿರ್ತದೆ. ಅದಕ್ಕೆ ಈ ಪರ್ಮನೆಂಟ್ ರೋಡ್ ಆದರೆ ಇದೊಂದು ತುಂಬ ದೊಡ್ಡ ಫೆಸಿಲಿಟಿ ಹೇಳಿದರೆ ನಮ್ಮ ಮೂವ್ ಆಗಲಿಕ್ಕೆ ಈಸಿ ಆಗ್ತದೆ ಅಂತ. ಓಕೆ, ಒಂದು ಸೈನಿಕರು ವೇಗವಾಗಿ ಅಲ್ಲಿ ತಲುಪುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಏಕಾಏಕಿ ಒಮ್ಮೆಲೆ ಅಲ್ಲಿ ಹೋಗಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಸೈನಿಕರು ಗಾಯಗೊಂಡಾಗ ಅವರಿಗೆ ಚಿಕಿತ್ಸೆಗಾಗಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಿಕ್ಕಾಗುತ್ತೆ. ಹಾಗಾಗಿ ಈ ರಸ್ತೆ ಅನ್ನುವಂಥದ್ದು ಅತೀ ಮುಖ್ಯವಾಗಿರ್ತದೆ. ನಮ್ಮ ಸೈನಿಕ ಅದು ಬೇಕೇ ಬೇಕಾಗಿದೆ. ಹಾಗಾಗಿ ಅಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇದೆ, ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯ ಅನ್ನುವಂಥದ್ದು ಆಗ್ತಾ ಇದೆ. ಹಾಗಾಗಿ ಇಂಥ ಎಲ್ಲ ವ್ಯವಸ್ಥೆಗಳಾದರೆ ಚೀನಾಗೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಇರಬೇಕು. ಸುಮ್ಮನೆ ಇರೋಕ್ಕೆ ಚೀನಾಗೆ ಬರೋದೇ ಇಲ್ಲ. ಅದು ದೊಡ್ಡ ಕಷ್ಟ ಆಗಿರುವಂಥದ್ದು. ಇನ್ನು ನಮ್ಮ ದೇಶ ಬಲಿಷ್ಠವಾದಂಥ ನಾಯಕತ್ವವನ್ನು ಹೊಂದಿದೆ. ಎಲ್ಲ ದೇಶಗಳು ಕೂಡ ಒಂದು ಕ್ಷಣ ತಿರುಗಿ ನೋಡುವಂಥ ಬಲಿಷ್ಠ ನಾಯಕತ್ವ ಇದೆ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಕೂಡ ಕಂಡುಕೊಂಡಿರುವಂಥ ಸತ್ಯ ಆಗಿರ್ತದೆ. ಜೊತೆಗೆ ನಮ್ಮ ದೇಶಕ್ಕೂ ಕೂಡ ಗೊತ್ತಿದೆ, ಎಲ್ಲ ಜನರಿಗೂ ಕೂಡ ಈಗ ಭಾರತಕ್ಕೆ ಒಂದು ಬಲಿಷ್ಠ ನಾಯಕತ್ವ ಇದೆ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಈ ಚೀನಾಗೆ ಗೊತ್ತಿದೆ, ನಮ್ಮ ದೇಶ ಬೆಳೀತಾ ಇದೆ, ನಮ್ಮ ದೇಶದ ನಾಯಕರು ಇರ್ಬೋದು, ಈ ದೇಶಕ್ಕೆ ಪ್ರಪಂಚ ಕೊಡುವಂಥ ಗೌರವ ಎನ್ನುವಂಥದ್ದು ಚೀನಾಗೆ ಗೊತ್ತಿದೆ. ಆದರೂ ಕೂಡ ಈ ಒಂದು ಎರಗಿ ಬರುವಂಥ ಪ್ರವೃತ್ತಿಯನ್ನು ಮತ್ತೆ ಮುಂದುವರಿಸಿದೆ. ಯಾಕಿರ್ಬೋದು ಸರ್? ನಾನು ಕೇಳಬೇಕು ಸುಧೀರ್ ಪೈ ಅವರಲ್ಲಿ. ಬಲಿಷ್ಠ ನಾಯಕತ್ವ ಇದೆ, ಮುಟ್ಟಬಾರ್ದು, ಆ ದೇಶದ ಹತ್ತಿರ ಹೋಗಬಾರ್ದು ಅನ್ನುವಂಥ ಭಯ ಇದಿರ್ಬೋದು. ಆದರೂ ಕೂಡ ಈ ಒಂದು ದುಸ್ಸಾಹಸ ಅನ್ನುವಂಥದ್ದು ಯಾಕೆ ಮಾಡಿರ್ಬೋದು ಅಂತ, ಅಷ್ಟು ಧೈರ್ಯ ಯಾಕೆ ಸರ್? ಭಾರತ ಮೊದಲೇ ಹೇಳಿದ ಹಾಗೆ ಆರ್ಥಿಕವಾಗಿ ಬೆಳೀತಾ ಇದೆ ಮತ್ತು ಭಾರತ ಮತ್ತು ಬೇರೆ ದೇಶದ ಸಂಬಂಧಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಚೈನಾದ ಸಂಬಂಧವು ಕೊರೋನಾ ಬಂದ ನಂತರ ತುಂಬ ದೇಶಗಳಲ್ಲಿ ಹಳಸಿದೆ. ಭಾರತದ ಉಲ್ಟಾಗಿದೆ. ಏನಂದರೆ ಭಾರತದ ಬಾಂಧವ್ಯ ಒಳ್ಳೆ ಬೆಳೀತಾ ಇದೆ, ಚೀನಾದ ಬಾಂಧವ್ಯ ಎಲ್ಲರೂ ಕಡಿದುಕೊಳ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿರುವುದು ಚೈನಾದಿಂದ ಕೆಲವು ಇಂಡಸ್ಟ್ರಿಗಳು ಭಾರತಕ್ಕೆ ಬರುವ ಚಾನ್ಸ್ ಇದೆ. ದೊಡ್ಡ ದೊಡ್ಡ ಡೆವಲಪ್ಡ್ ನೇಷನ್ ಅಂದರೆ ದೊಡ್ಡ ದೊಡ್ಡ ದೇಶಗಳು ತಮ್ಮ ದೇಶದಲ್ಲಿ ಯಾವುದನ್ನು ಉತ್ಪಾದನೆ ಮಾಡುವುದಿಲ್ಲ. ದೇ ಗೋ ಫಾರ್ ಚೀಪ್ ಲೇಬರ್ ಇನ್ ದ ಸೆನ್ಸ್ ಲೇಬರ್, ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ಈಗ ಅಮೆರಿಕಾದಲ್ಲಿ ಯಾವ ಫೋನು ಆಗಲಿ ವಾಚ್ ಆಗಲಿ ಏನೂ ಆಗುವುದಿಲ್ಲ. ಅಮೆರಿಕ ಚೈನಾದ ಮೇಲೆ ಡಿಪೆಂಡ್ ಆಗಿತ್ತು. 80%
ಅವರು ದಿನ ಬಳಕೆಯ ವಸ್ತುಗಳನ್ನು ಚೈನಾದಿಂದ ಮಾಡಿಸಿಕೊಂಡು ತರಿಸ್ತಿದ್ರು. ಅದನ್ನು ಸ್ಲೋಲಿ ಅಲ್ಲಿಯ ಈಗ ಕೊರೋನಾ ಕಾಲದ ನಂತರ ಅವರಿಗೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಇದು ಬಾಂಧವ್ಯದಲ್ಲಿ ಹೆಚ್ಚು ಕಡಿಮೆ ಆಯಿತು. ಸುಮಾರು ಇಂಡಸ್ಟ್ರಿಗಳು ಅಲ್ಲಿಂದ ಅವರು ಕಾಲ್ಕಿತ್ತವು. ಅವರಿಗೆ ನೆಕ್ಸ್ಟ್ ಆಪ್ಷನ್ ಯಾವುದು? ಭಾರತ ಅಥವಾ ಏಷ್ಯಾದ ಕೆಲವು ದೇಶಗಳು. ಆದರೆ ಭಾರತದಲ್ಲಿ ಈಗದ ಪರಿಸ್ಥಿತಿಯಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ, ಹೂ ಕ್ಯಾನ್ ಸಪೋರ್ಟ್ ಆ್ಯಂಡ್ ಗಿವ್ ಆಲ್ ಅಸಿಸ್ಟೆನ್ಸ್ ರಿಕ್ವೈರ್ಡ್. ಆ ಥರದ ಫೆಸಿಲಿಟಿ ಇರುವುದರಿಂದ ಅಲ್ಲಿಂದ ಕಾಲ್ಕಿತ್ತ ಕಂಪನಿಗಳು ಭಾರತದ ಕಡೆ ಮುಖ ಮಾಡಿವೆ ಕೆಲವು. ಅದು ಅವರಿಗೆ ಒಂದು ದೊಡ್ಡ ಥ್ರೆಟ್ ಆಗಿ ಕಾಣಿಸ್ತಾ ಇದೆ. ಅದಾಗಿ ಅದು ಒಂದು ಕಾರಣ ಇರಬಹುದು ಎಂದು ನನ್ನ ಅನಿಸಿಕೆ. ಓಕೆ. ಸೊ ಅವರಿಗೆ ಆ ಒಂದು ಭಯ ಇದೆ ಅಥವಾ ಭಾರತ ಬೆಳೆಯುವ ಬಗೆಯನ್ನು ನೋಡಿದಾಗ ಒಂದು ರೀತಿಯಲ್ಲಿ ಆತಂಕ ಇದೆ, ನಾವು ಹಿಂದೆ ಬೀಳ್ತೀವ ಅನ್ನುವಂಥದ್ದು. ಆದರೆ ಈ ರೀತಿಯ ಸಣ್ಣ ಸಣ್ಣ ದಾಳಿಗಳಿರ್ಬೋದು ಅಥವಾ ನಮ್ಮ ಸೈನ್ಯದ ವಿರುದ್ಧ ಮಾಡುವಂಥ ಉಪಟಳಗಳಿರ್ಬೋದು, ಇದರಿಂದ ಏನು ಲಾಭ ಆಗುತ್ತೆ ಅವರಿಗೆ ಅಂತ ಸರ್? ಯಾವ ರೀತಿಯ ಲಾಭ ಆಗ್ಬೋದು ಅವರಿಗೆ ಅಂತ? ನಂಬರ್ 1, ಈಗ ಚೈನಾದ ಪರಿಸ್ಥಿತಿ ಮುಂಚೆ ನಾವು ಹೇಳಿದಾಗೆ ಅಲ್ಲಿ ಈಗಲೂ ಲಾಕ್ಡೌನ್ ನಡೀತಾ ಇದೆ, ತುಂಬ ತೊಂದರೆ ಇದೆ ದೇಶದ ಒಳಗಡೆ. ಅವರೇ ಸರ್ಕಾರದ ಅಗೇನ್ಸ್ಟ್ ಎಲ್ಲ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಜನರಲ್ಲಿ. ಅಲ್ಲಿ ಇರುವುದು ಕಮ್ಯುನಿಸ್ಟ್ ಗೌರ್ಮೆಂಟ್, ಒಂದು ಟೈಪಿನ ಡಿಕ್ಟೇಟರ್ಶಿಪ್ ಇರ್ತದೆ. ಭಾರತದ ಥರ ಡೆಮಾಕ್ರಸಿ ಇಲ್ಲ ಅಲ್ಲಿ, ಪ್ರಜಾಪ್ರಭುತ್ವ ಇಲ್ಲ ಅಲ್ಲಿ. ಏನಿದ್ರೂ ಯೂನಿಫಾರ್ಮ್ಡ್ ಜನರು, ಪೊಲೀಸರು ಆಗಲಿ ಬೇರೆ ಮಿಲಿಟರಿಯವರಾಗಲಿ ಅವರೇ ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಅವರಿಂದಲೇ ಜನರು ಪೊಲಿಟಿಷಿಯನ್ ಆಗಿ ಬರ್ತಾರೆ. ಮತ್ತು ಅಲ್ಲಿ ಏನಾಯ್ತಂದರೆ ಈಗ ಆ ಪರಿಸ್ಥಿತಿ ಇರುವುದರಿಂದ ಅಲ್ಲಿನ ಜನರು ಅವರ ಎದುರು ಸಿಡಿದಿದ್ದಾರೆ, ವಿಚ್ ಈಸ್ ವೆರಿ ರೇರ್ ಇನ್ ದೇರ್ ಹಿಸ್ಟ್ರಿ. ಹಾಗಾಗಿ ಆ ಅಸ್ಥಿರತೆಯನ್ನು ಸ್ವಲ್ಪ ಸರಿದೂಗಿಸಲು ಅವರು ಭಾರತದ ಮೇಲೆ ಅಟ್ಯಾಕ್ ಮಾಡುವುದು ಅಥವಾ ಬೇರೆ ಏನಾದರೂ ಸ್ವಲ್ಪ ಅವರ ಮೈಂಡ್ ಡೈವರ್ಟ್ ಮಾಡುವ ಕೆಲಸ ಮಾಡ್ತಾರೆ. ಹಾಗೆ ಮಾಡಿದಾಗ ಜನರು ಎಣಿಸ್ತಾರೆ, ನಮ್ಮ ದೇಶ ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಭೂಭಾಗ ತಗೊಳ್ಳಿಕ್ಕಿದೆ ಹಾಗೆ ಅಂತೇಳಿ ಎಣಿಸ್ತಾರೆ. ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಬಟ್ ದಿಸ್ ಈಸ್ ವಾಟ್ ದೇ ಪ್ರೆಡಿಕ್ಟ್. ಸೊ ಆ ಥರ ಅವರ ಮನಸ್ಸಿನಲ್ಲಿ ಆ ಭಾವನೆ ಹಾಕಿ ಸ್ವಲ್ಪ ದೇಶಭಕ್ತಿ, ಅವರಲ್ಲಿ ಸ್ವಲ್ಪ ದೇಶಭಕ್ತಿ ಬರುವ ಹಾಗೆ ಮಾಡಿ ಅವರ ಮೈಂಡ್ ಡೈವರ್ಟ್ ಆಗಿ ಇವರು ತಮ್ಮ ಕಾರ್ಯವನ್ನು ಮಾಡಿಕೊಳ್ತಾರೆ. ಹಾಗೆ ನನ್ನ ಅನಿಸಿಕೆ. ಖಂಡಿತ ಸರ್. ಅಂದ್ರೆ ಅವರೊಳಗಿನ ಆಂತರಿಕವಾದಂಥ ಬಿಕ್ಕಟ್ಟುಗಳಿರ್ಬೋದು, ಎಲ್ಲವನ್ನು ಕೂಡ ಶಮನ ಮಾಡಬೇಕಾದ್ರೆ ಅವರ ಒಂದು ಮನಸ್ಥಿತಿ ಅಥವಾ ಅವರ ಆಲೋಚನೆ ಎಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಇರ್ತದೆ. ಅದನ್ನು ಬೇರ್ಪಡಿಸ್ಬೇಕು. ಈಗ ದೇಶದ ಜನರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ರೆ ದೇಶ ಏನಾದ್ರೂ ಮಾಡ್ಬೇಕಲ್ಲ, ಏನಾದ್ರೂ ಮಾಡ್ಬೇಕಂತ ಹೇಳಿದಾಗ ಚೀನಾ ಭಾರತದ ವಿರುದ್ಧ ಏನಾದ್ರೂ ಮಾಡ್ಬೇಕಂತ ಪ್ರಯತ್ನವನ್ನ ಮಾಡಿತ್ತು. ಸೊ ಈ ಬಾರಿ ಏನೂ ಇಲ್ಲದೆ ಖಾಲಿ ಕೈಯಲ್ಲಿ ಮತ್ತೆ ಅವರ ಪಯಣ ಚೀನಾದ ಕಡೆಗೆ ಹೋಗಿದೆ. ನಮ್ಮ ಸೈನಿಕರು ಆ ರೀತಿಯ ದಿಟ್ಟ ಉತ್ತರವನ್ನ ಕೊಟ್ಟು 2 ಪೆಟ್ಟು ಕೂಡ ತಿಂದುಕೊಂಡು ಹೋಗಿದ್ದಾರೆ ಅವರು ಅಂತ. ಇನ್ನು ನಾನು ಪ್ರವೀಣ್ ಅವರಲ್ಲಿ ಕೇಳುವಂಥದ್ದು, ಚೀನಾದ ವಿಸ್ತಾರವಾದ ಅನ್ನುವಂಥದ್ದು ಇದೆ. ಎಲ್ಲ ಕಡೆ ಕೂಡ ಅಷ್ಟೇ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ತನ್ನದೇ ಒಂದು ಬುದ್ಧಿಯನ್ನದು ಪ್ರಯೋಗಿಸಿ ಆ ಬಳಿಕ ಅದು ತನ್ನದೇ ವಿಸ್ತಾರವಾದನ ಮಾಡ್ತಾ ಇರುವಂಥದ್ದು. ಭಾರತಕ್ಕೂ ಕೂಡ ತನ್ನ ವಿಸ್ತಾರವಾದದ ಆ ಒಂದು ನಿಲುವನ್ನು ಭಾರತದ ಮೇಲೂ ಪ್ರಭಾವ ಬೀರುವಂತೆ ಮಾಡ್ತಾ ಇದೆಯಾ ಇವಾಗಲೂ ಕೂಡ? ಈ ಹಿಂದೆ ಮಾಡಿತ್ತು, ಆದರೆ ಇವಾಗಲೂ ಕೂಡ ಅದನ್ನೇ ಮುಂದುವರಿಸಿದೆಯಾ ಅಂತ ಹೇಳುವುದಾದ್ರೆ ಈಗ ಈ ಅಟ್ಯಾಕ್ ಮಾಡುವ ಅರ್ಥವೇ ಅವರ ದೇಶವನ್ನು ವಿಸ್ತಾರ ಮಾಡಬೇಕಂತ. ಯಾಕಂದರೆ ಈಗ ಕ್ಯಾಪ್ಚರ್ ಮಾಡ್ತಾ ಒಂದು ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ ಜಾಗವನ್ನು ಭಾರತ ಬಿಟ್ಟುಕೊಟ್ಟಿದೆ, ಕೆಲವು ಕಿಲೋಮೀಟರ್ ಬಿಟ್ಟುಕೊಟ್ಟಿದೆ. ಆದರೆ ಈಗ ಹೇಳಿದರೆ ಕ್ಯಾಪ್ಚರ್ ಮಾಡಲಿಕ್ಕೆ ಬಿಡೋದಿಲ್ಲ ನಮ್ಮ ದೇಶ. ಯಾಕಂದರೆ ನಾವು ಬಿಡುವುದೇ ಸಹ ಇಲ್ಲ, ಅದರ ಹಾಗೆ ನಾವು ಅಡ್ವಾನ್ಸ್ ಮಾಡುವಾಗೆ ಸಹ ಇಲ್ಲ, ನಾವು ಬೇರೆ ದೇಶವನ್ನು ಕ್ಯಾಪ್ಚರ್ ಮಾಡುವಂತೆ ಸಹ ಇಲ್ಲ. ಮಾಡೋದಾದರೆ ನಮ್ಮ ಈಗ ಪಾಕಿಸ್ತಾನ, ಇದು ನಮ್ಮ ಇಂಡಿಯಾದಿಂದ ತಗೊಂಡುಕೊಂಡ ಮಿನಿ ಪಾಕಿಸ್ತಾನ ಅಂತ ಹೇಳ್ತೇವೆ ನಾವು, ಆ ಏರಿಯಾನ ವಾಪಸ್ ತಗೊಳ್ಬೋದಿತ್ತು, ಆದರೆ ತಗೊಳ್ಳಿಲ್ಲ. ಆದರೆ ಮನಸ್ಸು ಮಾಡಿದರೆ ಕ್ಯಾಪ್ಚರ್ ಮಾಡ್ಬೋದು ಆ ಏರಿಯಾವನ್ನು ಸಹ. ಪ್ಲಸ್ ಈ ಚೈನಾವನ್ನು ಈಗ ನಮ್ಮ ಮೇಲೆ ಈ ಥರ ಅಟ್ಯಾಕ್ ಮಾಡಿ ಕಬಳಿಸುವ ಪ್ಲ್ಯಾನ್ ಮಾಡ್ತಾ ಉಂಟು, ಆದರೆ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಇಲ್ಲ. ತನ್ನ ವಿಸ್ತಾರವಾದವನ್ನು ಮತ್ತೆ ಜಗತ್ತಿಗೆ ತೋರಿಸ್ತಾ ಉಂಟು. ಅಂದರೆ ನಾನು ಪ್ರಬಲ ಇದ್ದೀನಿ, ಏನೋ ಒಂದು ಮಾಡ್ತೀನಿ, ಭಾರತಕ್ಕೂ ಬಿಡುವುದಿಲ್ಲ. ಬೇರೆ ದೇಶಕ್ಕೆ ಭಾರತದ ಮೇಲೆ ಏನಾದರೂ ಏರಾಗಿ ಬಂದಾಗ ಬೇರೆ ಸಣ್ಣ ಪುಟ್ಟ ದೇಶಗಳು ಕೂಡ ಒಂದು ರೀತಿಯ ಭಯ ಸರ್. ಅವರು ಚೀನಾದವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಭಾರತಕ್ಕೂ ಬಿಡ್ತಾ ಇಲ್ಲ. ಅಂದರೆ
ತನ್ನ ಪ್ರಚಾರಕ್ಕೆ ತನ್ನಲ್ಲಿ ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಭಾರತದ ಜೊತೆಗೆ ಒಂದು ರೀತಿ ಎರಗಿ ಬೀಳೋ ಮೂಲಕ ಅದು ತನ್ನ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅಂತ ಪ್ರವೀಣ್ ಅವರು ಆಗ ಹೇಳಿದ್ರಿ. ಕಳೆದ ಒಂದು ಬಾರಿ ಆ ರೀತಿ ಕಬಳಿಕೆ ಮಾಡಿದಾಗ ಆ ಭೂಭಾಗವನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ ಅಂತ. ಸೊ ಈ ಬಿಟ್ಟುಕೊಟ್ಟಂಥ ಒಂದು ಭೂಭಾಗ ಏನಿದೆ, ಸೊ ಆ ಬಳಿಕ ಯಾವುದೇ ರೀತಿಯಲ್ಲಿ ನಾವು ಬಿಟ್ಕೊಡೋದಿಲ್ಲ ಅನ್ನುವಂಥ ಧೈರ್ಯವನ್ನು ಮಾಡಿದ್ದೀವಿ ಅಂತ. ಸೊ ಸೈನಿಕರಾಗಲಿ ಅಥವಾ ನಮ್ಮ ಸೇನೆ ಆಗಲಿ ಇವಾಗ ತುಂಬಾ ಬಲಿಷ್ಠ ಆಗಿದೆ ಅನ್ನುವಂಥ ಮಾತುಗಳು. ಸೊ ಏನಾದರೂ ಚೀನಾದ ಸೈನಿಕರು ಮತ್ತೆ ಕಬಳಿಕೆಯ ಪ್ರಯತ್ನವನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡಿದರೆ ಯಾವ ರೀತಿ ನಾವು ಅದನ್ನು ಫೇಸ್ ಮಾಡ್ತೀವಿ ಸರ್? ನಾವು ಫೇಸ್ ಮಾಡೋದು ಹೇಳಿದರೆ, ಅವರಿಗೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಫೈರಿಂಗ್ ಮಾಡಿದ್ರು ಅಂತ ಆದರೆ ಅದರ ಉತ್ತರ ನಮ್ಮ ದೇಶ ಕೊಡ್ತದೆ. ಯಾವ ರೀತಿ ಹೇಳಿದರೆ, ನಾವೀಗ ಹೇಳಿದ ಪ್ರಕಾರ ಈಗ ಇನ್ಫೆಂಟ್ರಿ ಡ್ಯೂಟಿ ಮಾಡ್ತದೆ, ಆರ್ ಟಿ ಡ್ಯೂಟಿ. ಅವರು ನಮ್ಮ ಮೇಲೆ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಅದನ್ನು ಫಸ್ಟ್ ಆಫ್ ಆಲ್ ಅವರನ್ನು ನಾವು ನಮ್ಮ ದೇಶದೊಳಗೆ ನುಗ್ಗದಾಗೆ ನಿಲ್ಲಿಸುವುದು. ಮತ್ತು ಅದು ಪ್ರತಿ ಸಮಯದಲ್ಲಿ ಆ ಜಾಗದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಹಿಮ ಬೀಳುವ ಜಾಗ. ಹಿಮ ಬೀಳುವುದು ಹೇಳಿದರೆ ಬಿದ್ದ ಹಿಮ ಒಂದೊಂದು ಪರ್ವತದಷ್ಟು ಎತ್ತರ ಸಹ ಇರ್ತದೆ. ಅಂಥ ಹಿಮ ಈಗ ಹೇಳಿದರೆ ಈ ಟೈಮಲ್ಲಿ ಈಗ ಬೀಳಲಿಕ್ಕೆ ಶುರು ಆಗಿರ್ಬೋದು. ಸೊ ಅಂಥ ಏರಿಯಾ ಅವರು ಈಗ ಈ ಟೈಮ್ ಹೇಳಿದರೆ, ಈಗ ಹಿಮ ಬೀಳೋಕ್ಕಿಂತ ಮೊದಲು ಈ ಸಮಯದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿದವರು. ಟ್ರೈ ಮಾಡಿದ್ರೆ ಅದು ಮೈಂಡ್ ಡೈವರ್ಟ್ ಮಾಡಿ, ಆ ದೇಶದ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಇಂಥ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಪ್ರತ್ಯುತ್ತರವಾಗಿ, ಯಾಕಂದರೆ ನಮ್ಮ ದೇಶದಲ್ಲಿ NBC ಮತ್ತು ಮಿಸೈಲ್ ಎಲ್ಲ ಥರದ ವೆಪನ್ ಉಂಟು. ಅದರಿಂದಾಗಿ ನಾವು ಚೀನಾ ಅಂತ ಏನಲ್ಲ, ಯಾವ ದೇಶಕ್ಕೆ ಸಹ ಹೆದರಬೇಕಂತ ಇರಲಿಲ್ಲ, ಅಷ್ಟು ಪವರ್ಫುಲ್ ದೇಶ ಆಗಿದೆ ನಮಗೆ. ಈಗ ಅವರು ಅಟ್ಯಾಕ್ ಮಾಡಿದರೆ ಪ್ರತ್ಯುತ್ತರ 100% ನಮ್ಮ ಇಂಡಿಯಾಕ್ಕೆ ಕೊಡ್ತದೆ. ಓಕೆ ಇದೇ ಸರ್ ಬೇಕಾಗಿದ್ದಂಥ. ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದಕ್ಕೋಸ್ಕರ ಕಾಯ್ತದೆ. ಅಂದರೆ ನಮ್ಮ ದೇಶ ಯಾವುದೇ ದೇಶ ಯುದ್ಧ ಮಾಡಿದರೂ ಕೂಡ ಸುಮ್ಮನೆ ಆಗಬಾರ್ದು, ಮತ್ತೆ ಅದಕ್ಕೆ ಪ್ರತ್ಯುತ್ತರವನ್ನು ಅಷ್ಟೇ ಪ್ರಬಲವಾಗಿ ನೀಡಬೇಕನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಗರ್ವದಿಂದ ಹೇಳುವಂಥದ್ದು. ಹಾಗಾಗಿ ನಾವಂತೂ ಯಾರ ತಂಟೆಗೆ ಬರುವುದಿಲ್ಲ, ನಮ್ಮ ತಂಟೆಗೂ ಬರಬಾರ್ದು ಅನ್ನುವಂಥದ್ದು ಭಾರತದ ವಾದ ಆಗಿರ್ತದೆ. ಇನ್ನೊಂದು ನಾನು ಸುದೀರ್ ಪೈ ಅವರಲ್ಲಿ ಕೇಳುವಂಥದ್ದು ಅಂದರೆ, ಈ ಚೀನಾದ ನರಿಬುದ್ಧಿ ಅನ್ನುವಂಥದ್ದು, ಕುತಂತ್ರ ಬುದ್ಧಿ ಅನ್ನುವಂಥದ್ದು ಕೇವಲ ಭಾರತಕ್ಕೋ ಅಥವಾ ಬೇರೆ ಯಾವುದೋ ಒಂದು ಎರಡು ದೇಶಕ್ಕೆಲ್ಲ, ಇಡೀ ಪ್ರಪಂಚದಲ್ಲಿ ತನ್ನ ಪ್ರಭಾವವನ್ನು ಹರಡೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ತಾವು ನೌಕಾದಳದ ಅಧಿಕಾರಿಯಾಗಿದ್ದವರು, ಜೊತೆಗೆ ಅದರಲ್ಲಿ ಒಂದಷ್ಟು ಸೇವೆಯನ್ನು ಮಾಡಿದವರು, ನಿಮಗೆ ಇದರ ಬಗ್ಗೆ ಒಂದಷ್ಟು ಐಡಿಯಾಗಳಿರ್ತದೆ. ಹಾಗಾಗಿ ನಾವು ನಿಮ್ಮ ಹತ್ರ ಕೇಳುವಂಥದ್ದು, ಚೀನಾ ತನ್ನ ನೆಲೆಯನ್ನು ಅಂದರೆ ನೌಕಾ ನೆಲೆ ಇರ್ಬೋದು ಅಥವಾ ಹಿಂದೂ ಮಹಾಸಾಗರದ ಮೇಲೆ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡಬೇಕನ್ನುವಂಥ ಪ್ರಯತ್ನವನ್ನು ಮಾಡಿತ್ತು. ಆ ಕಡೆ ಶ್ರೀಲಂಕಾಕ್ಕೆ ಹೋಗಿ ಒಂದು ಬಂದರನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ, ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ಸು ಕೂಡ ಆಗಿದೆ ಸರ್. ಇದು ಭಾರತಕ್ಕೊಂದು ರೀತಿಯ ಸವಾಲು ಅಂತ ಅನಿಸೋದಿಲ್ವ ಅಂತ? ಖಂಡಿತ ಸವಾಲಾಗಿ ಪರಿಣಮಿಸಿದೆ. ಓಕೆ, ಈಗಲೂ ಅವರ ಒಂದು ಸ್ಪೈ ಶಿಪ್, ಬೇಹುಗಾರಿಕೆ ಶಿಪ್ ಅಂತ ಹೇಳ್ತಾರೆ, ಅದು ನೋಡಲಿಕ್ಕೆ ಮರ್ಚೆಂಟ್ ಶಿಪ್ ಥರ ಇದೆ. ಆದರೆ ನಮಗೆ ಗೊತ್ತಿದೆ, ಯಾಕಂದರೆ ಶಿಪ್ಪಲ್ಲಿ ಒಂದು ಸಿಸ್ಟಮ್ ಇರ್ತದೆ IFF ಅಂತೇಳಿ. ಆ IFFಲ್ಲಿ ನಮಗೆ ಗೊತ್ತಾಗ್ತದೆ ಅದು ಮರ್ಚೆಂಟ್ ಶಿಪ್, ಅದರ ಐಡೆಂಟಿಫಿಕೇಷನ್ ಏನು ಅಂತೇಳಿ. ಸೊ ಅದರ ಪ್ರಕಾರ ಆ ಶಿಪ್ಪು ಒಂದು ಶ್ರೀಲಂಕಾದಲ್ಲಿ ಇವರೊಂದು ನೆಲೆಯನ್ನು ತಗೊಂಡಿದ್ದಾರೆ. ಅಂದರೆ ಒಂದು ಬಂದರನ್ನು ಅಭಿವೃದ್ಧಿಪಡಿಸಿ ಅವರಿಗೆ ದೇಶಕ್ಕೆ ಸಮರ್ಪಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಅವರ ಶಿಪ್ಪನ್ನು ತಂದು ನಿಲ್ಲಿಸಿದ್ದಾರೆ ಹಕ್ಕಿನಿಂದ. ಶ್ರೀಲಂಕಾ ಈಗ ತುಂಬ ಆರ್ಥಿಕ ಬಿಕ್ಕಟ್ಟಿನಿಂದ ನಡೀತಾ ಇದೆ. ಆವಾಗಲೂ ಇತ್ತು, ಅವರು ಹೆಲ್ಪ್ ಮಾಡಿದರು ಏನೋ ಅಂಥೇಳಿ ಅವರು ಒಪ್ಪಿಕೊಂಡ್ರು. ಆದರೆ ಅದರ ಹಿಂದೆ ಇರುವ ನರಿಬುದ್ಧಿಯನ್ನು ಅವರು ಅರಿತುಕೊಳ್ಳಲಿಲ್ಲ. ಅವರಿಗೆ ಒಂದು ಅಭಿವೃದ್ಧಿ ಆಗ್ತದಲ್ಲ ಅಂತೇಳಿ ಬಿಟ್ಟುಕೊಟ್ರು. ಈಗ ಅದೇನೆಂದರೆ ನಮಗೆ ತಲೆನೋವಾಗಿ ಪರಿಣಮಿಸಿದೆ. ಅಲ್ಲಿಗೆ ಗಡಿಗೆ ಇವರ ಶಿಪ್ಪುಗಳು ಬರುವುದು ಮತ್ತು ಇವರು ಎಕ್ಸಸೈಸ್ ಮಾಡುವುದು, ನಮ್ಮನ್ನು ವಾಚ್ ಮಾಡುವುದು, ಆ ಥರದ ಆ್ಯಕ್ಟಿವಿಟಿಗಳೆಲ್ಲ ನಡೀತಾ ಇವೆ. ಮತ್ತು ಇದೇ ಥರದ ಆ್ಯಕ್ಟಿವಿಟಿಯನ್ನು ಅವರು ತೈವಾನ್ನ ಮೇಲೂ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ತೈವಾನಿಗೆ ಅಮೆರಿಕ ಸಪೋರ್ಟ್ ಆಗಿ ನಿಂತಿದೆ. ಆದರೆ ಭಾರತಕ್ಕೆ ಅಮೆರಿಕದ ಸಪೋರ್ಟ್ ಬೇಡ, ನಮ್ಮಲ್ಲೇ ಅಷ್ಟು ಪ್ರಾಬಲ್ಯ ಇದೆ, ನಾವು ಅದನ್ನು ಎದುರಿಸ್ಬೋದು. ಆದರೆ ಇಲ್ಲೂ ನೌಕಾದಳದ ದೃಷ್ಟಿಕೋನದಿಂದಲೂ ಅವರು ಒಂದು ತಲೆನೋವಾಗಿ ಪರಿಣಮಿಸಲು ಶುರು ಮಾಡಿದ್ದಾರೆ. ಓಕೆ, ಸೊ ಯಾವ ರೀತಿ ನಾವು ಒಂದು ಎಚ್ಚರ ವಹಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ಬರುತ್ತೆ ಸರ್. ಸೊ ಅವ್ರದ್ದು ಒಂದು ಭಾರತದ ಭೂಭಾಗ ಆಗಲಿ ಅಥವಾ
ಜಲಭಾಗ ಆಗಲಿ ಯಾವುದನ್ನು ಕಬಳಿಕೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಅದರ ಪಕ್ಕದಲ್ಲಿ ಇದ್ಕೊಂಡು ಏನೋ ಒಂದು ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದು ತಕ್ಕ ಮಟ್ಟಿನ ಯಶಸ್ಸಾಗಿದೆ. ಅಂದರೆ ಶ್ರೀಲಂಕಾ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ, ಏನೋ ಒಂದು ಅಲ್ಲಿ ಮಾಡಿದರೆ ನಡೆಯುತ್ತೆ, ಅವರು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇದ್ದರು, ಇವರ ಕುತಂತ್ರ ಬುದ್ಧಿಯನ್ನು ತೋರಿಸಿದರು. ಸೊ ಇವಾಗ ಭಾರತ ಅದಕ್ಕೆ ಯಾವ ರೀತಿಯ ಸನ್ನದ್ಧತನವನ್ನು ತೋರ್ತಾ ಇದೆ ಅಂತ ಸರ್? ಪ್ರೆಸೆಂಟ್ಲಿ ಈಗ ಈಸ್ಟ್ ಕೋಸ್ಟ್ ಅಂದರೆ ಪೂರ್ವ ತೀರ ಕರಾವಳಿಯಲ್ಲಿ ಭಾರತದ ನೌಸೇನೆಯ ಒಂದು ಫ್ಲೀಟೇ ಇದೆ. ಭಾರತ ನೌಸೇನೆಯಲ್ಲಿ 2 ಫ್ಲೀಟ್ ಇದೆ, ಒಂದು ವೆಸ್ಟರ್ನ್ ಫ್ಲೀಟು, ಒಂದು ಈಸ್ಟರ್ನ್ ಫ್ಲೀಟ್. ಈಸ್ಟರ್ನ್ ಫ್ಲೀಟು ಇವಾಗ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಏನಂತೇಳಿ ಹೇಳ್ತೇವೆ, ಮತ್ತು ಅಂಡಮಾನ್ ನಿಕೋಬಾರ್ ಅಲ್ಲಿ ತನ್ನ ಗಸ್ತು ಅಂದರೆ ಪೆಟ್ರೋಲಿಂಗನ್ನು ಜಾಸ್ತಿ ಮಾಡಿದೆ. ಮತ್ತು ಇವರ ಎಲ್ಲ ಆ್ಯಕ್ಟಿವಿಟಿ ಮೇಲೆ ನಾವು ಈಗ ಒಂದು ಒಳ್ಳೆ ಕಣ್ಣನ್ನಿಟ್ಟಿದ್ದೇವೆ. ಆದ್ದರಿಂದಾಗಿ ಅವರಿಗೂ ಗೊತ್ತಿದೆ, ಏಕೆಂದರೆ ಇವರು ತಮ್ಮ ಗತಿವಿಧಿಯನ್ನು ಜಾಸ್ತಿ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಅವರು ಅದಕ್ಕೆ ಕೌಂಟರ್ ಆಗಿ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕಾಗಿಯೇ ಈಗ ರೀಸೆಂಟ್ಲಿ ಒಂದು ಪ್ರೆಸ್ ರಿಲೀಸಲ್ಲಿ ಅಡ್ಮಿರಲ್ ಹರಿಕುಮಾರ್, ಈಗಿನ ಪ್ರೆಸೆಂಟ್ ನೌಸೇನಾಧ್ಯಕ್ಷರು ಹೇಳಿದರು, ನಾವು 2ನೇ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಬಹಳ ಬೇಗ ಸೇನೆಯ ಸೇವೆಗೆ ಬಳಸ್ಕೊಳ್ಳಬೇಕು ಅಂತೇಳಿ. ಅದರ ಕಾರಣ ಇದೆ, ಯಾಕಂದರೆ ಈಸ್ಟ್ ಕೋಸ್ಟನ್ನು ನಾವು ಈಗ ಸ್ಟ್ರಾಂಗ್ ಮಾಡಬೇಕು. ಪಾಕಿಸ್ತಾನಕ್ಕಿಂತ ಸ್ಲೋಲಿ ಚೈನಾದ ಥ್ರೆಟ್ ಜಾಸ್ತಿ ಆಗ್ತಾ ಇದೆ ನೌಕಾದಳದ ದೃಷ್ಟಿಕೋನದಿಂದಲೂ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ 2ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಂದರೆ ಒಂದು ಆನೆ ಬಲ ಬಂದಂತಾಗೋದು ಖಂಡಿತ ಬರಬೇಕು ಸರ್. ನಮ್ಮ ದೇಶಕ್ಕೆ ಶಕ್ತಿ ತುಂಬುವಂಥ, ಅಂದರೆ ನಮ್ಮ ದೇಶಕ್ಕೆ ಶಕ್ತಿ ಅಂತ ಹೇಳಿದ್ರೆ ಒಂದು ನಮ್ಮ ರೈತರು ಶಕ್ತಿವಂತರಾಗುವಂಥದ್ದು, ಇನ್ನೊಂದು ನಮ್ಮ ಸೈನಿಕರಿಗೆ ಆ ಶಕ್ತಿಯನ್ನು ತುಂಬುವಂಥದ್ದು. ಇವೆರಡು ಶಕ್ತಿಗಳು ನಮ್ಮ ದೇಶವನ್ನು ಕಾಯುವಂಥ ಶಕ್ತಿಗಳು ಅಂತ ಹೇಳುವಂಥದ್ದು. ಇನ್ನು ಪ್ರವೀಣ್ ಅವರಲ್ಲಿ ನಾನು ಕೇಳಬೇಕು, ನಮ್ಮ ಸೈನಿಕರು ಪ್ರಬಲ ವಿರೋಧವನ್ನು, ಪ್ರಬಲ ಪ್ರತಿರೋಧ ಅಂತ ಹೇಳ್ಬೋದು, ವಿರೋಧ ಮಾಡಿದಾಗ ಅಲ್ಲಿ ಪ್ರತಿರೋಧ ಅನ್ನುವಂಥದ್ದು ಹುಟ್ಕೊಡುತ್ತದೆ, ಮಾಡ್ತಾ ಇದ್ದಾರೆ. ಸೊ ಚೀನಾ ಯಾವುದೇ ಕಾರಣಕ್ಕೂ ಮುಂದೆ ಹೆಜ್ಜೆ ಇಡೋದಕ್ಕೆ ಒಂದು ನೋಡಿಕೊಡುವಂಥ, ಅಂದರೆ ಅವರನ್ನೇ ಅವರು ಚಿಂತನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ. ಇನ್ನೊಂದು, ಪಾಕಿಸ್ತಾನ ನೇರ ಯುದ್ಧ ಮಾಡಲ್ಲ, ತಾವೇ ಹೇಳಿದ್ರಿ, ಅದು ನಾವು ಯಾವತ್ತು ಇರೋದಿಲ್ಲ, ನಾವು ಯಾವತ್ತು ಹಿಂತಿರುಗಿ ನೋಡ್ತೇವೆ, ಆವಾಗ ಹಿಂಬದಿಯಿಂದ ಯುದ್ಧ ಮಾಡುವಂಥ ಕುತಂತ್ರ ಬುದ್ಧಿಯನ್ನು ಮಾಡಿಕೊಂಡು ಬಂದಿದೆ. ಭಯೋತ್ಪಾದನೆಯ ಮೂಲಕ ಭಾರತವನ್ನು ಹಿಮ್ಮೆಟ್ಟಿಸಬೇಕು, ಭಾರತ ಭದ್ರತೆಯಲ್ಲಿದೆ ಅನ್ನೋದನ್ನು, ಅಭದ್ರತೆಯಲ್ಲಿ ಇದೆ ಅನ್ನೋದನ್ನು ಜಗತ್ತಿಗೆ ತೋರಿಸೋದಕ್ಕೆ ಅವರು ಪ್ರಯತ್ನ ಮಾಡಿದರು. ಆದರೆ ಚೀನಾ ಈ ಭಯೋತ್ಪಾದನಾ ತಂತ್ರವನ್ನು ಆ ಕಡೆಯಿಂದ, ಅಂದರೆ ಅರುಣಾಚಲ ಪ್ರದೇಶ ಇರ್ಬೋದು, ಆ ಭಾಗದಲ್ಲಿ ಭಯೋತ್ಪಾದನೆ ತಂತ್ರವನ್ನು ಬಳಸಿಲ್ವಾ ಅಂತ ಈ ಹಿಂದೆಯಿಂದ ಇಲ್ಲಿವರೆಗೆ? ಭಯೋತ್ಪಾದನೆ ಹೇಳಿದರೆ ಅರುಣಾಚಲ ಪ್ರದೇಶ ಇಷ್ಟರವರೆಗೆ ನನ್ನ ಪ್ರಕಾರ ಯಾವ ಸಹ ಅಷ್ಟು ಭಯೋತ್ಪಾದನೆ ಹೇಳಿದರೆ ಎಂಥದ್ದು ಬ್ಲಾಸ್ಟ್ ಮಾಡೋದು, ಹೌದು, ವೆಹಿಕಲ್ ಆಗಲಿ, ಅಂದರೆ ನೇರವಾಗಿ ಸರ್ ಇವಾಗ ಸೈನ್ಯ ಮಾಡಿದರೆ ಅದು ಯುದ್ಧದ ರೀತಿಯಲ್ಲಿ ಆಗುತ್ತೆ. ಹೌದು, ಆದರೆ ಸೈನ್ಯ ಅಲ್ಲ ಅನ್ಕೊಂಡು ಮಾಡಿದರೆ ಭಯೋತ್ಪಾದನೆ ಪರೋಕ್ಷ ರೀತಿಯಲ್ಲಿ. ಹೌದು ಸರ್, ಆ ರೀತಿಯ ವರದಿಗಳಾಗಿಲ್ವಾ ಅಂತ? ನನ್ನ ಪ್ರಕಾರ ಇಷ್ಟರವರೆಗೆ ಅಂಥ ಅಟ್ಯಾಕ್ ಆಗಲಿಲ್ಲ ಅಂತ ಕಾಣಿಸ್ತಾ ಉಂಟು. ಯಾಕಂದರೆ ಅದಕ್ಕೆ ಸಪೋರ್ಟ್ ಮಾಡಿ ನಾಗಾಲ್ಯಾಂಡ್ ಆಗಲಿ, ಅಸ್ಸಾಂ ಆಗಲಿ ಅಲ್ಲಿ ಇರ್ಬೋದು. ಯಾಕಂದರೆ ಉಗ್ರಗಾಮಿಗಳೆಲ್ಲ ಇದ್ದಾರೆ, ಅವರಿಗೆ ಹೇಳಿದರೆ ಕೆಲವೆಲ್ಲ ಉಗ್ರಗಾಮಿಗಳನ್ನು ಅಲ್ಲೇ ಆಗಲಿ ಅಥವಾ ಈ ಜಮ್ಮು ಕಾಶ್ಮೀರದಲ್ಲಿ ಆಗಲಿ, ಅವನ್ನು ಈಗ ನಾವು ಕೌಂಟರ್ ಅಂಬುಷ್ ಆಗಲಿ ಹೇಗೆ ಸಹ ಆಪರೇಷನ್ ಮಾಡಿ ಅವನ್ನ ಕೊಂದರೆ, ನಮ್ಮ ಇಂಡಿಯನ್ ಆರ್ಮಿ ಕೊಂದರೆ, ಅವರಲ್ಲಿ ಸಿಗುವ ವೆಪನ್ ಚೈನೀಸ್ ಮೇಡ್ ಇರ್ತದೆ. ಅದನ್ನು ನೋಡುವಾಗ ನಾವು ಯೋಚನೆ ಮಾಡ್ಬೋದು, ಯಾರು ಸಹ ಯೋಚನೆ ಮಾಡ್ಬೋದು, ಆ ಚೈನೀಸ್ ಮೇಡ್ ವೆಪನ್ ಅವರಲ್ಲಿ ಇರಬೇಕಾದ್ರೆ ಚೈನಾ ಅವರಿಗೆ ಸಪೋರ್ಟ್ ಮಾಡಿಬೇಕಂತ, ಅದು ಸತ್ಯವೇ. ಅಂದ್ರೆ ನೇರವಾಗಿ ಸಪೋರ್ಟ್ ಮಾಡದೇ ಇದ್ರು ಕೂಡ ವೆಪನ್ ಅನ್ನು ಕೂಡ ಸಪ್ಲೈ ಮಾಡೋ ಮೂಲಕ ನಾವು ನಿಮ್ಮ ಹತ್ರ ಚೆನ್ನಾಗಿದ್ದೀವಿ ಅಂತ ನಮ್ಮ ಹತ್ರ ತೋರಿಸ್ಕೊಳ್ತಾರೆ. ಆದ್ರೆ ಹಿನ್ನೆಲೆಯಲ್ಲಿ ನೋಡಿದ್ರೆ ತುಂಬಾ ಕಾರುಬಾರುಗಳನ್ನ ಈ ಭಯೋತ್ಪಾದಕರ ಜೊತೆ ಅಂತ ಸಂಘಟನೆಗಳ ಜೊತೆ ಚೈನಾ ಮಾಡ್ತಾ ಇದೆ ಅನ್ನುವಂಥದ್ದು, ಇದು ಕೂಡ ಭಾರತಕ್ಕೆ ಒಂದು ರೀತಿಯ ಸವಾಲು. ಇನ್ನು ನಾನು ಕೇಳಬೇಕು ಸುಧೀರ್ ಪೈ ಅವರಲ್ಲಿ, ಅಂದರೆ ಇಡೀ ನಮ್ಮ ಚೈನಾಕ್ಕೆ ಹೋಲಿಸಿದರೆ ನಮ್ಮ ನೌಕಾದಳ ಅನ್ನುವಂಥದ್ದು ಎಷ್ಟು ಪ್ರಬಲವಾಗಿದೆ, ಎಷ್ಟು ಶಕ್ತಿಯುತವಾಗಿದೆ ಅಂತ? ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ನೌಕಾದಳ 3ನೇ ದೊಡ್ಡ ನೌಕಾದಳ ಅಂತ ಹೇಳ್ಬೋದು. ಚೈನಾದು 5ನೇದು. ಆದರೆ ಏನಂದರೆ ಚೈನಾದವರು ಇತ್ತೀಚಿನ ಬೆಳವಣಿಗೆ ಅವರ ನೋಡಿದರೆ ಅವರು ತುಂಬ ದೊಡ್ಡ ದೊಡ್ಡ ಶಿಪ್ಗಳನ್ನು, ಅವ್ರ ಹತ್ರನೂ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಇದ್ದಿದ್ದು,
ಓಕೆ. ನಮ್ಮ ಹತ್ರವೂ 2 ಇತ್ತು. ಸೊ ವೆನ್ ಇಟ್ ಕಮ್ಸ್ ಟು ನೇವಿ ಕಂಪ್ಯಾರಿಸನ್, ಜನರು ಸಬ್ಮ್ಯಾರಿನ್ ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಫೆಸಿಲಿಟೀಸ್ ಏನೇನಿದೆ ಅದನ್ನು ಕೌಂಟ್ ಮಾಡ್ತಾರೆ. ಹಾಗೆ ಮಾಡಿದರೆ ಚೈನಾದ ಫೆಸಿಲಿಟಿ ಮೆಲ್ಲನೆ ಏರ್ತಾ ಇದೆ. ಅವರು ಆ ಸೆಕ್ಟರಲ್ಲಿ ಮುಂಚೆ ಅಷ್ಟು ಇನ್ವೆಸ್ಟ್ ಮಾಡಿರಲಿಲ್ಲ. ಓಕೆ. ಅವರಿಗೆ ಅಷ್ಟು ಥ್ರೆಟ್ ಇರಲಿಲ್ಲ ಮುಂಚೆ. ಈಗ ಅವರಿಗೆ ಥ್ರೆಟ್ ಫೀಲ್ ಆಗಿದೆ. ಹಾಗಾಗಿ ಅವರು ಆ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆಂತೇಳಿ ಅವರು ಈಗ ಸುಮಾರು ಶಿಪ್ಪುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಮೆಲ್ಲನೆ ಅವರ ನೇವಿ ಕೂಡ ತುಂಬ ಇಂಪ್ರೂವ್ ಆಗ್ತಾ ಇದೆ. ಯಾಕಂದರೆ ಅವರು ತೈವಾನನ್ನು ತಮ್ಮ ತೆಕ್ಕಿಗೆ ತಗೊಳ್ಬೇಕಂತ ಹೇಳಿದ್ದಾರೆ. ಮತ್ತು ಆಚೆ ವಿಯೆಟ್ನಾಮಿಗೂ ತೊಂದರೆ ಕೊಡ್ತಾ ಇದ್ದಾರೆ, ಫಿಲಿಪೀನ್ಸಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತು ನೆಕ್ಸ್ಟ್ ಇಂಡಿಯಾಕ್ಕಂತೂ ಇದ್ದೇ ಇದೆ ಯಾವತ್ತು. ಆದರೆ ಇಂಡಿಯಾಕ್ಕೆ ಬರಬೇಕಾದ್ರೆ ಆ ಎಲ್ಲ ಏರಿಯಾಗಳನ್ನು ಅವರು ಕ್ರಾಸ್ ಮಾಡಿ ಬರಬೇಕು. ಓಕೆ. ಇಲ್ಲದೆ ಅವರಿಗೆ ಯಾವ ಸಮುದ್ರವೂ ಫ್ರೀ ಇಲ್ಲ. ಆ ಎಲ್ಲ ಸೌತ್ ಚೈನಾ ಸಿ ಎಲ್ಲ ಕ್ರಾಸ್ ಮಾಡಿ ಬಂದರೆ ಮಾತ್ರ ಇಂಡಿಯನ್ ಓಷನಿಗೆ ಬರಲಿಕ್ಕಾಗೋದು. ಅದಕ್ಕೋಸ್ಕರ ಅವರು ಅಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ ಮತ್ತು ಅಲ್ಲಿಂದ ಕ್ರಾಸ್ ಆಗಿ ಬಂದು ಇಲ್ಲಿ ನಮ್ಮ ಮೇಲೆ ಬೇಹುಗಾರಿಕೆಯ ತಂತ್ರವನ್ನು ಅಳವಡಿಸಿಕೊಂಡು ಇದ್ದಾರೆ, ಮಾಡ್ತಾ ಇದ್ದಾರೆ ಅವರು. ಸರ್, ಇನ್ನೊಂದು ನಿಮ್ಮಲ್ಲಿ ಕೇಳಬೇಕು. ಚೀನಾದಲ್ಲಿ ಬೌದ್ಧ ಧರ್ಮ ಇದೆ ನಂಗೆ ಗೊತ್ತಿರೋ ಪ್ರಕಾರ. ಅಂದರೆ ಬುದ್ಧಿಸಮ್ ಅಂತ ಹೇಳಿದಾಗ ಸಸ್ಯಾಹಾರವನ್ನು ಸೇವನೆ ಮಾಡುವವರು ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ. ಅದರ ಹುಟ್ಟು ಅನ್ನುವಂಥದ್ದು ಭಾರತ, ಜೊತೆಗೆ ಇಲ್ಲಿಂದ ಹುಟ್ಕೊಂಡಂಥ ಧರ್ಮ. ಬಳಿಕ ಆ ಭಾಗದಲ್ಲಿ ಅದು ವ್ಯಾಪಕವಾಗಿ ಸ್ಪ್ರೆಡ್ ಆಯಿತು, ಜೊತೆಗೆ ವ್ಯಾಪಕವಾಗಿ ಪ್ರಚಾರವೂ ಸಿಕ್ತು, ಅನುಯಾಯಿಗಳಾದರೂ ಎಲ್ಲವೂ ಆಯಿತು. ಅಂದರೆ ಸಸ್ಯಾಹಾರ ಜೊತೆಗೆ ಅಹಿಂಸೆಯನ್ನು ಪ್ರತಿಪಾದನೆ ಮಾಡುವಂಥ ಧರ್ಮ ಆಗಿರ್ತದೆ. ಆದರೆ ಅಂಥ ಧರ್ಮವನ್ನು ಪಾಲಿಸುವಂಥ ಚೀನಿಗಳು ಈ ರೀತಿಯ ಒಂದು ಪ್ರವೃತ್ತಿಯನ್ನು ಬೆಳೆಸೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳ್ತೀರಾ ಸರ್ ತಾವು? ಬೇಸಿಕಲಿ ಇದು ಒಂದು ತಪ್ಪು ಕಲ್ಪನೆ. ಓಕೆ. ಚೈನಾದಲ್ಲಿ ಯಾವ ಧರ್ಮವೂ ಇಲ್ಲ. ನಾನು 3 ವರ್ಷ ಚೈನಾದಲ್ಲಿದ್ದೆ. ಓಕೆ. ಟಿಬೇಟಲ್ಲಿ ಬೌದ್ಧ ಧರ್ಮ ಇದೆ. ಟಿಬೇಟ್ ಈಸ್ ಎ ಪಾರ್ಟ್ ಆಫ್ ಚೈನಾ. ಓಕೆ. ಸೊ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿ ಕೆಲವು ಜನರು ಆ ಧರ್ಮವನ್ನು ಅನುಸರಿಸಿಕೊಂಡು ಹೋಗಿದ್ದಾರೆ. ವಿನಃ ಮೇನ್ ಲ್ಯಾಂಡ್ ಚೈನಾದಲ್ಲಿ ಯಾವ ಧರ್ಮವೂ ಇಲ್ಲ ಅವರಿಗೆ. ಮತ್ತೆ ಏನಿದೆ ಸರ್ ಅಲ್ಲಿ? ಅವರಲ್ಲಿ ಖಾಲಿ ನೇಚರನ್ನು ಪೂಜಿಸ್ತಾರೆ. ಅವರಲ್ಲಿ ದೇವಸ್ಥಾನಗಳೂ ಇಲ್ಲ. ಅದು ಏನಿದ್ರೂ ಖಾಲಿ ಮೊನೆಸ್ಟ್ರಿ ಇವರದು ಬೌದ್ಧ ಧರ್ಮದವರದು ಅನುಯಾಯಿಗಳದ್ದು ಮಾತ್ರ ಕೆಲವು ಇದೆ. ಓಕೆ. ನಮ್ಮ ಒಂದು ಭಾರತೀಯರಲ್ಲಿ ಒಂದು ತಪ್ಪು ಅನಿಸಿಕೆ ಇದೆ. ಏಕೆಂದರೆ ಚೈನಾದವರೆಲ್ಲ ಬೌದ್ಧರು ಅಂತೇಳಿ ಇಲ್ಲ. ಚೈನಾದಲ್ಲಿ ಟಿಬೇಟ್ ಪ್ರಾಂತ್ಯದಲ್ಲಿರುವವರು ಸಾಧಾರಣ ಎಲ್ಲರೂ ಬೌದ್ಧರು. ಓಕೆ. ಮತ್ತು ಅದರ ಆಚೆ ಮೇನ್ ಲ್ಯಾಂಡ್ ಚೈನಾ ಏನಿದೆ ಅಲ್ಲಿ ಬೌದ್ಧ ಧರ್ಮವು ತುಂಬ ಕಡಿಮೆ ಇದೆ. ಓಕೆ. ಹಾಗಾಗಿ ಅವರು ಆ ಬೌದ್ಧ ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡಿಲ್ಲ. ಓಕೆ. ಮೇನ್ಲಿ ಕಮ್ಯುನಿಸ್ಟ್. ಸೊ ಇಲ್ಲಿ ನಾವು ಧರ್ಮವನ್ನೇ ನಂಬದವರು ಅಥವಾ ಏನು ಹೇಳೋದು, ಅದರ ಮೇಲೆ ನಂಬಿಕೆ ಇಲ್ಲದವರು ಹೇಗಿರೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇವಾಗ ಬರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಷ್ಟೇ. ಚೈನಾ ಅಂತ ಹೇಳಿದ್ರೆ ಬುದ್ಧಿಸಮ್, ಅಲ್ಲಿ ಬೌದ್ಧರು ಇರುವಂಥದ್ದು. ಹಾಗಾಗಿ ಅಹಿಂಸೆನ ಪ್ರತಿಪಾದಿಸಬೇಕಿತ್ತು. ಯಾಕೆ ಬೇಕಾಬಿಟ್ಟಿಯಾಗಿ ಸಿಕ್ಕಿದ್ದನ್ನು ತಿಂತಾರೆ ಅವರು, ಏನೇನೆಲ್ಲ ಮಾಡಿಕೊಡ್ತಾರೆ. ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಅದಕ್ಕೆ ನೇರವಾಗಿ ನಾನು ನಿಮ್ಮ ಹತ್ರ ಕೇಳಿದೆ. ಒಂದಂತೂ ಖುಷಿಯಾದದ್ದು, ತಾವು ಆ ಭಾಗದಲ್ಲಿ ಇದ್ದವರು ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಒಂದು ಸ್ಪಷ್ಟ ಉತ್ತರ ಅಥವಾ ಅದರ ಬಗ್ಗೆ ಒಂದಷ್ಟು ಅರಿವು ನಮಗೆ ಆಯಿತು ಅಂತ. ಸೊ ಇಷ್ಟೊತ್ತು ನಾವು ತವಾಂಗ್ ಅನ್ನುವಂಥ ಭಾಗದಲ್ಲಿ ಚೀನಿ ಜೊತೆಗೆ ಭಾರತದ ಯೋಧರ ನಡುವೆ ನಡೆದಂಥ ಏನು ಸಂಘರ್ಷದ ಬಗ್ಗೆ ಮಾತನಾಡಿದ್ವಿ. ಜೊತೆಗೆ ನಮ್ಮ ಸೇನೆ ಅನ್ನುವಂಥದ್ದು ಎಷ್ಟು ಬಲಿಷ್ಠವಾಗಿದೆ, ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲಂಥ ಸಾಮರ್ಥ್ಯ ಹೇಗಿದೆ, ಎಲ್ಲವನ್ನು ಕೂಡ ಮಾತನಾಡಿದ್ವಿ. ವೀರ ಯೋಧರು, ನಿವೃತ್ತ ಯೋಧರು ಇಬ್ಬರು ಈ ಕಾರ್ಯಕ್ರಮದಲ್ಲಿ ಇದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕ ಬಾಂಧವರಿಗೆ ನಮ್ಮ ಸೈನ್ಯದ ಪರಿಸ್ಥಿತಿ ಇರ್ಬೋದು, ಸಂಘರ್ಷದ ವಾತಾವರಣದಲ್ಲಿ ಯಾವ ರೀತಿ ಹೋರಾಡಿದರು ಅಥವಾ ಒಂದಷ್ಟು ವಿಚಾರಗಳು ಎಲ್ಲವೂ ಕೂಡ ಬಂತು, ಎಲ್ಲವನ್ನು ಕೂಡ ನೇರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ನೌಕಾದಳದ ನಿವೃತ್ತ ಅಧಿಕಾರಿಗಳು ನಮ್ಮ ಸುಧೀರ್ ಪೈ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಹಾಗೆಯೇ ನಮ್ಮ ಜೊತೆಗೆ ನಾಯಕ ಪ್ರವೀಣ್ ಶೆಟ್ಟಿ ಪಿಲಾರ್ ಅವರಿದ್ದಾರೆ, ನಿವೃತ್ತ ಯೋಧರು. ಹಾಗೆಯೇ ಆಪರೇಷನ್ ವಿಜಯ್ ಸ್ಟಾರ್ ಕಾರ್ಗಿಲ್ ಯುದ್ಧ ಪದಕವನ್ನು ಪುರಸ್ಕೃತರಾದವರು, ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆಯ ಯೋಧರು ಅಂತ ಹೇಳಬಹುದು. ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಶದ ಹೆಮ್ಮೆಯ ಯೋಧರು ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಚೀನಿ ಸೈನಿಕರು ಆ ಭಾಗದಲ್ಲಿ ಮುನ್ನಡೆ ಇಡೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಅವ್ರಿಗೂ ಅರಿವಾಗಿದೆ ಭಾರತ ದೇಶದ ಯೋಧರು ಯಾವ ರೀತಿಯಲ್ಲಿ ಪ್ರತಿರೋಧವನ್ನು ಕೊಡ್ತಾರೆ, ಯಾವ ರೀತಿಯ ದಿಟ್ಟ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ ಅಲ್ಲಿನ ಆಂತರಿಕ ಬಿಕ್ಕಟ್ಟನ್ನು ಶಮನ ಮಾಡೋದಕ್ಕೆ ಭಾರತದ ವಿರುದ್ಧ ಎರಗಿ ನಿಲ್ಲುವಂಥದ್ದು
ಇನ್ನು ಮಾಡಬಾರ್ದು ಅನ್ನುವಂಥ ದಿಟ್ಟ ಉತ್ತರ ಈಗ ಏನು ಗಲಾಟೆ ಮಾಡ್ಕೊಂಡಿದ್ದಾರೆ ಅಥವಾ ಈ ಒಂದು ಏನು ಸಂಘರ್ಷದಿಂದ ಅವರಿಗೆ ಸಿಕ್ಕಿದೆ ಅನ್ನುವಂಥ ನಂಬಿಕೆ ನಮ್ಮದಾಗಿರ್ತದೆ. ನಮ್ಮ ಆ ಭಾಗದಲ್ಲಿ ನಮ್ಮ ದೇಶದ ಪರವಾಗಿ ಹೋರಾಡಿದಂಥ ವೀರ ಯೋಧರಿಗೆ ಒಂದು ಸೆಲ್ಯೂಟನ್ನು ಕೊಡುವುದರ ಮೂಲಕ ನಮ್ಮ ಮಾತಿನ ಗೌರವಗಳನ್ನು ಅರ್ಪಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿ.